ವೀಕ್ಷಕರೇ ಟ್ವೀಟ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಕೌಡೂರು. ಈಗೆಲ್ಲ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ವು, ಆದ್ರೆ ಈಗ ರಾಜಕೀಯದಲ್ಲಿ ರಾಜಕಾರಣಿಗಳು ಹಲವಾರು ರೀತಿಯಾದಂತಹ ಬ್ರೇಕಿಂಗ್ ನ್ಯೂಸ್ಗಳನ್ನು ಮುಂದಿಡ್ತಾ ಅದರಲ್ಲಿ ಯಾವ ರೀತಿಯಾದಂತಹ ಆಡಳಿತ ವೈಫಲ್ಯ ಇದೆ ಅನ್ನುವಂಥದ್ದನ್ನು ಬ್ರೇಕಿಂಗ್ ನ್ಯೂಸ್ ಮುಖಾಂತರ ತೋರಿಸಲಿಕ್ಕೆ ಒಂದು ಕಡೆ ಬಿಜೆಪಿಯ ಯಡಿಯೂರಪ್ಪನವರು ಸಿದ್ಧ ಇದ್ರೆ, ಅದೇ ರೀತಿಯಾಗಿ ಕಾಂಗ್ರೆಸ್ನ ವೈಫಲ್ಯವನ್ನು ತಮ್ಮದೇ ಪಕ್ಷದ ಬರಾದಂತಹ ವೀರಪ್ಪ ಮೊಯ್ಲಿ ಅವರು ಮುಂದಿಡ್ತಾ ಇದ್ದಾರೆ ಅನ್ನುವಂಥದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎರಡೂ ಪಕ್ಷಗಳಿಂದಲೂ ಕೂಡ ಯಾವೆಲ್ಲ ರೀತಿಯಾದಂತಹ ಆರೋಪಗಳು ಪ್ರತ್ಯಾರೋಪಗಳು ಇದೆ, ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ನಡೀಬೇಕಾಗಿದೆ. ಹಾಗಾಗಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ಚರ್ಚೆ ನಡೆಸಲಿಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ. ಬಿಜೆಪಿಯಿಂದ ಸಂಜಯ್ ಪ್ರಭು ಅವರು ಮತ್ತು ಕಾಂಗ್ರೆಸ್ನಿಂದ ಡಾಕ್ಟರ್ ಶೇಖರ್ ಪೂಜಾರಿ ಅವರು ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಮೊದಲನೇದಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿನ್ನೆ ಅಷ್ಟೇ ನೋಡಿದ್ದೀರಿ, ಈಗ ಯಡಿಯೂರಪ್ಪನವರು ಸಂಜೆ 5 ಗಂಟೆಗೆ ಸರಿಯಾಗಿ ಬ್ರೇಕಿಂಗ್ ನ್ಯೂಸ್ ಕೊಡಬೇಕಿತ್ತು, ಆದರೆ ಸ್ವಲ್ಪ ತಡವಾಯಿತು. ಆದರೂ ಕೂಡ ಕೆಲವೊಂದು ಸರ್ಕಾರದ ವೈಫಲ್ಯವನ್ನು ಮುಂದಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯನವರ ಬಗ್ಗೆ ಇಟ್ಟಿರ್ತಕ್ಕಂತಹ ಒಂದು ಆರೋಪಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೋಡಿ. ಯಡಿಯೂರಪ್ಪನವರು ಹೇಳಿದಂಥ ಆರೋಪಗಳಲ್ಲಿ ಯಾವುದೂ ಹುರುಳಿಲ್ಲ. ಈಗ ಅವ್ರದ್ದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳೋದಕ್ಕಿಂತಲೂ ನಾನು ಹ್ಯಾಕಿಂಗ್ ನ್ಯೂಸ್ ಅಂತ ಹೇಳಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ದರ್ ಇಸ್ ನೋ ಬ್ರೇಕಿಂಗ್ ನ್ಯೂಸ್ ಆಸ್ ಸಚ್. ಈಗ ಏನು ಟ್ವೀಟ್ ಬಾಂಬ್ ಅಂತ ಹೇಳಿದ್ರೆ ನೋಡಿ, ನಮ್ಮ ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ, ನಾನು ಅಂತಹ ಟ್ವೀಟ್ ಮಾಡಿಲ್ಲ, ಬಹುಶಃ ಇದನ್ನು ಯಾರೋ ಹ್ಯಾಕ್ ಮಾಡಿ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕೆಡಿಸುವುದಕ್ಕೋಸ್ಕರ ಮಾಡಿದಂತಹ ಪಿತೂರಿ ಎಂದು ಅವರು ಓಪನ್ ಆಗಿ ಹೇಳಿದ್ದಾರೆ. ಆದ್ದರಿಂದ ದರ್ ಇಸ್ ನೋ ಕ್ವೆಶ್ಚನ್ ಆಫ್ ಟ್ವಿಟರ್ ಬಾಂಬ್ ಫ್ರಮ್ ದ ಕಾಂಗ್ರೆಸ್ ಸೈಡ್. ದರ್ ಇಸ್ ನೋ 10% ಕಮಿಷನ್. ಇಟ್ ಇಸ್ 100% काम की बात सरकार, 10% कमीशन की सरकार नहीं है. ಹಾಗಾದ್ರೆ ತಮ್ಮ ಪರವಾಗಿ ಈಗ ಸಂಜಯ್ ಅವರ ಹತ್ರ ಕೇಳಬೇಕಾದ್ರೆ, ಈಗ ನಮ್ಮ ವೀರಪ್ಪ ಮೊಯ್ಲಿ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಹಾಗಾಗಿ ಅದು ಕೂಡ ಒಂದು ಕಾಂಗ್ರೆಸ್ನ ಪಕ್ಷದ ಒಳಗಿರುವಂತಹ ವಿಷಯವನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಇದು ಕೂಡ ಬಿಜೆಪಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಹಾಗಾದ್ರೆ ತಮ್ಮ ಪರವಾಗಿ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ ಇದ್ರ ಬಗ್ಗೆ? ನೋಡಿ, ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ಸಿನ ಒಂದು ಹಿರಿಯ ನಾಯಕರು. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಇಂದ ಅವರು ಮುಖ್ಯಮಂತ್ರಿ ಆದವರು. ಕಾರ್ಕಳದಲ್ಲಿ ಕೂಡ ಹಲವಾರು ರೀತಿ ಕಾರ್ಕಳದಲ್ಲಿ ಅವರು ಶಾಸಕರಾಗಿ ಸೇವೆ ಸಲ್ಲಿಸಿದವರು. ಈಗ ಚಿಕ್ಕಬಳ್ಳಾಪುರದಿಂದ ಸಂಸತ್ತರಾಗಿದ್ದಾರೆ. ಈಗ ನಮ್ಮ ಮಿತ್ರರಾದ ಶೇಖರ್ ಪೂಜಾರಿ ಅವರು ಹೇಳಿದ್ರು, ಅವರು ಮಾಡಿದ್ದೇ ಅಲ್ಲ ಅಂತ. ಟ್ವಿಟ್ಟರ್ ಖಾತೆ ಅವರದ್ದು. ಈಗ ಒಂದು ಬ್ಯಾಂಕ್ ಅಕೌಂಟ್ಗೆ 1 ಲಕ್ಷ ಬಿದ್ದರೆ ನಾನು ಹಾಕಿದ್ದ ಗೊತ್ತಿಲ್ಲ, ಬಟ್ ಟ್ವಿಟ್ಟರ್ ಖಾತೆ ಅವರದ್ದು. ಅವರ ಮಗ ಅದನ್ನು ಫಾರ್ವರ್ಡು ಮಾಡಿದ್ದಾರೆ. ಈಗ ಅವರದ್ದು ಖಾತೆ ಅಲ್ಲದಿದ್ರೆ ಮಗ ಅಲ್ಲಿ ಹೇಳ್ಬೋದಿತ್ತು ಫಾರ್ವರ್ಡ್ ಮಾಡಬೇಡಿ ಅಂತ. ಫಾರ್ವರ್ಡ್ ಆಗ್ಬೇಕಂತಲೇ ಮಗನಿಗೆ ಗೊತ್ತಿದ್ದು, ತಂದೆಯವರು ಮಾಡಿದ್ದು. ತಂದೆಯವರು ಬಹಳ ಬೇಸರದಲ್ಲಿ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ, ಹರ್ಷ ಮೊಯ್ಲಿ ಅವರು ಕಾರ್ಕಳದ್ದು ಆಕಾಂಕ್ಷಿ. ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರು ನಿಮ್ಗೆ ಗೊತ್ತುಂಟು, PW ಕಾಂಟ್ರಾಕ್ಟರ್, ಅವರು ಭಾರಿ ದೊಡ್ಡ ಕಾಂಟ್ರಾಕ್ಟರ್. ಈಚೆ ಬದಿಯಿಂದ ಅವರು ಹೇಳಿದ್ದು ಯಾರ ಹೆಸರು? ಮಹದೇವಪ್ಪರ ಹೆಸರು. ಯಾರ್ಯಾರ ಬೇರೆ ಆರೋಗ್ಯ ಸಚಿವರ ಹೆಸರೆಲ್ಲ ಹೇಳಿಲ್ಲ. ಅವರು ಹೇಳಿದ್ದು ಖಾಲಿ ಮಹದೇವಪ್ಪರ ಹೆಸರು. ಮಹದೇವಪ್ಪರಿಗೂ ಮತ್ತೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ರಿಗೂ, ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಏನು ಕಾಂಗ್ರೆಸ್ಸಿನಿಂದ ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡು ಬಂದದ್ದಲ್ಲ, ಕಾಂಗ್ರೆಸ್ನಲ್ಲಿ ಇದ್ರು. ಇತ್ತೀಚೆಗೆ ಅವರು ಜಿಲ್ಲೆಯ ಉಪಾಧ್ಯಕ್ಷರಾದ್ರು. ಜಿಲ್ಲೆಯ ಉಪಾಧ್ಯಕ್ಷರಾಗಿ ಕಾರ್ಕಳದ ಶಾಸಕರಾಗಲಿಕ್ಕೆ ಅವರು ಅಭ್ಯರ್ಥಿ ಆಗಲಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಹರ್ಷ ಮೊಯ್ಲಿ ಅವರನ್ನು ಒಂದು ಅಭ್ಯರ್ಥಿ ಮಾಡಬೇಕಂತ ಹೇಳಿ ವೀರಪ್ಪ ಮೊಯ್ಲಿ ಅವರಿಗೂ ತುಂಬಾ ಆಸೆ ಉಂಟು. ಅಲ್ಲಿ ಒಂದು ಕಾಂಪಿಟಿಷನ್ ಬಂತು. ಯಾಕಂದ್ರೆ ಗೋಪಾಲ್ ಭಂಡಾರಿ ಅವರು ವೀರಪ್ಪ ಮೊಯ್ಲಿ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ. ಯಾಕಂತ ಕೇಳಿದ್ರೆ ಗೋಪಾಲ್ ಭಂಡಾರಿ ಅವರು ಒಂದು ಶಾಸಕರಾದದ್ದು ವೀರಪ್ಪ ಮೊಯ್ಲಿ ಅವರ ಆಶೀರ್ವಾದದಿಂದ. ಹಾಗಾಗಿ ಇಲ್ಲಿ ಪುನಃ ಮುನಿಯಾಲ್ ಉದಯ್ ಕುಮಾರ್ ಶೆಟ್ರು ಬಂದ ಕೂಡಲೇ ಅವರ ಮನಸ್ಸಿನಲ್ಲಿ ನಡೆದದ್ದನ್ನು, ಯಾಕಂದ್ರೆ ಅವರೊಂದು ಹಿರಿಯ ಮುತ್ಸದ್ದಿ ರಾಜಕಾರಣಿ. ಕೆಲವು ಸರಿ ಏನಾಗ್ತದೆ ಗೊತ್ತುಂಟಾ, ಅವರು ರಾಜಕೀಯಕ್ಕಿಂತ ಸ್ವಲ್ಪ ಮೇಲಿರ್ತಾರೆ. ಆಗ ಏನಾಗ್ತದೆ, ಅವರಿಗೆ ಮನಸ್ಸಲ್ಲಿ ಬಂದದ್ದನ್ನು ಅವರು ಒಳ್ಳೆ ಚಂದದಲ್ಲಿ ಬರ್ತಿದ್ದಾರೆ. ಅವರು ಏನು ಅದನ್ನು ಇದು ಮಾಡಲಿಲ್ಲ, ಹೀಗೆ ನಡೀತಾ ಉಂಟು. ಯಾಕಂದ್ರೆ ಮಹಾದೇವ ಪ್ರಸಾದ್ ಮತ್ತು ನಮ್ಮ ಸಿದ್ದರಾಮಯ್ಯರು ಆಪ್ತ ಸ್ನೇಹಿತರು, ತುಂಬಾ ಸ್ನೇಹಿತರು, ಅದರ ಬಗ್ಗೆ ಮಾತನಾಡಲಿಕ್ಕೆ ಇಲ್ಲ. ಇವರು ಕಮಿಷನ್ ವ್ಯಾಪಾರ ಅಂತ ಕೇಳಿದ್ರೆ ನಾವು ಪರ್ಸೆಂಟೇಜ್ ಹೇಳುದಿಲ್ಲ, ಅದು 8, 10, 20 ಏನು, ಬಟ್ ಈ ರೀತಿಯ ಡೀಲ್ಗಳು ನಡೀತಾ ಉಂಟಂತ ಕೇಳಿ ವೀರಪ್ಪ ಮೊಯ್ಲಿ ಅವರಿಗೆ ಗೊತ್ತಾದದಕ್ಕೆ ವೀರಪ್ಪ ಮೊಯ್ಲಿ ಅವರು ಅದನ್ನು ಹಾಕಿದ್ದಾರೆ. ಅದು ಎಲ್ರಿಗೂ ಗೊತ್ತಾಗಿದೆ. ಮತ್ತೆ ಯಾವಾಗಲೂ ಅದೇ ಪಕ್ಷದವರು ಕೇಳ್ತಾರೆ, ನೀನು ಯಾಕೆ? ಯಾಕಂದ್ರೆ ಅವರಿಗೆ ಮುಜುಗರ ಆಯಿತು. ಆಗ ನಾನು ಅಲ್ಲವೇ ಹೇಳ್ಬೇಕು, ಬೇರೆ ಏನು ಹೇಳ್ಬೋದು? ಶೇಖರ್ ಪೂಜಾರಿ ಅವರೇ, ಮೇಲ್ನೋಟಕ್ಕೆ ನೋಡೋದಾದ್ರೆ ಆ ಮಾತುಗಳು ಕೂಡ ಸತ್ಯ ಅನಿಸುತ್ತೆ. ಅಂದ್ರೆ ಪಕ್ಷದ ಒಳಗೆ ಈ ರೀತಿಯಾಗಿ ನಡೀತಾ ಇರ್ಬೋದು, ಅದು ಅವರ ಹೇಳಿದಂತ ಹೇಳಿಕೆ. ಅಂದ್ರೆ ಪಕ್ಷದ ಹಿರಿಯರಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ಹಾಗೆ ಅನ್ನಿಸುವುದಿಲ್ಲ.
ಯಾಕಂದ್ರೆ ಅವರ ಸ್ವಂತ ಖಾತೆಯಿಂದ ಬಂದಿರಕಂತ ಟ್ವೀಟ್ ಮಾತುಗಳು ಇದು. ನೋಡಿ, ಈ ಸೈಬರ್ ಕ್ರೈಮ್ ಅಲ್ಲಿ ಇದನ್ನು ಯಾರು ಹ್ಯಾಕ್ ಮಾಡಬಹುದು. ನಮ್ಮ ಖಾತೆಯನ್ನು ಯಾರು ಹ್ಯಾಕ್ ಮಾಡಿ ಯಾರು ಅದನ್ನು ಎಡಿಟ್ ಮಾಡಬಹುದು. ಸೊ ಅದಕ್ಕಾಗಿ ನಾವು ಅವರೇ ಹೇಳಿದ್ದು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟಕ್ಕೂ ಅವರು ಹೇಳಿದ್ದಾರೆ, ನಾನು ಮಾಡಿದ್ದಿಲ್ಲ. ಆದ್ರಿಂದ ನೀವು ಅದನ್ನ ಹೇಗೆ ಪುಷ್ಟೀಕರಣ ಕೊಡ್ತೀರಿ? ಅಲ್ಲ, ಅವರ ಮಗ ಯಾಕೆ ಫಾರ್ವರ್ಡ್ ಮಾಡಿದ್ರು ಅಂತ. ಅದಕ್ಕಿಂತ ಮೊದಲು ಇನ್ನೊಂದು ಪ್ರಶ್ನೆ. ಈಗ ಯಡಿಯೂರಪ್ಪನವರು ಹೇಳಿದ್ದಾರೆ, ನಾನು ಬ್ರೇಕಿಂಗ್ ನ್ಯೂಸ್ ಕೊಡ್ತೇನೆ ಎಂಬುದಾಗಿ. ಬ್ರೇಕಿಂಗ್ ನ್ಯೂಸ್ ಅವರಿಗೆ ಗೊತ್ತಾಯ್ತು? Is he involved in it? Yes. That's the question. So we don't know. So anybody can involve, anybody can forward, anybody can hack. So that doesn't mean that only Veerappa Moily ಅವರು ಮಾಡಿದ್ದು. No, I don't agree with that. Because he is a chief minister, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಈಗ ಚುನಾವಣಾ ಪ್ರಚಾರದ ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಅವರಿಗೆ ಜವಾಬ್ದಾರಿ ಉಂಟು. ಖಂಡಿತವಾಗಿಯೂ ಇಷ್ಟೊಂದು ಫಲವನ್ನು ನೀಡಿದಂತ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಅವಮಾನ ಹಾಗೂ ದ್ರೋಹವನ್ನು ಮಾಡುವುದಿಲ್ಲ ಅಂತ ನಂಬಿಕೆ ನಮಗೆ ಖಂಡಿತವಾಗಿ ಇದೆ. ಆದ್ರೂ ತಮ್ಮ ಮಗನ ವಿಚಾರದಲ್ಲಿ ಪಕ್ಷದಲ್ಲಿ ಏನಾದ್ರೂ ಗೊಂದಲ ಉಂಟಾಯ್ತಾ ಅಂತ ಹೇಳಿ ನೋಡಿ, ನನ್ನ ಲೆಕ್ಕದಲ್ಲಿ ಅವರು ಮನಸ್ಸು ಮಾಡಿದ್ರೆ ಮಗನಿಗೆ ಸೀಟ್ ಕೊಡುವುದು ದೊಡ್ಡ ಸಂಗತಿ ಅಂತ ನನಗೆ ಅನಿಸುವುದಿಲ್ಲ. ಈ ಸಚ್ ಇನ್ಫ್ಲೂಯೆನ್ಸ್ ಇನ್ ದ ಪೊಲಿಟಿಕಲ್ ಲೆವೆಲ್. ಆದ್ದರಿಂದ ಅದಕ್ಕಾಗಿ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕೆಡಿಸಬೇಕು. ಯಾಕೆಂತ ಕೇಳಿದ್ರೆ ಸಿದ್ದರಾಮಯ್ಯನವರು ಈ 5 ವರ್ಷದಲ್ಲಿ ಮಾಡಿದಂತಹ ಸಾಧನೆ ಇದು ಜನರಿಗೆ ಮುಟ್ಟಿದೆ. ಆದ್ದರಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 100ರಲ್ಲಿ 100% ಗೆಲ್ಲುತ್ತೆ ಎಂಬಂತ ನಂಬಿಕೆ ಬಿಜೆಪಿ ಬಂದಿದೆ. ಅದಕ್ಕಾಗಿ ಏನೂ ಚುನಾವಣಾ ಇಶ್ಯೂ ಅವರಿಗೆ ಇಲ್ಲ ಈ ಸಲ. ಮೋದಿ ಕಿ ಬಾತ್ ಅಂದ್ರೆ ಮೋದಿ ಬಾತ್ ನಡೆಯುವುದಿಲ್ಲ, ಕಾಮ್ ಕಿ ಬಾತ್ ಅಂದ್ರೆ ಕಾಮ್ ಕಿ ಬಾತ್ ಇಲ್ಲ, ದಿಲ್ ಕಿ ಬಾತ್ ಮನ್ ಕಿ ಬಾತ್ ಮೇ ಕಾಮ್ ನಹೀ ಹೋತಾ ಹೈ, ಹಮಾರಾ ಪೇಟ್ ಕಿ ಬಾತ್ ಸಬ್ ಬಾತ್ ಹೈ. ಈ ಪೇಟ್ ಕಿ ಬಾತ್ ಬಗ್ಗೆ ಅವರಿಗೆ ಮಾತಾಡುವ ನೈತಿಕತೆ ಇಲ್ಲ, ಏನು ಕೆಲಸ ಮಾಡಲಿಲ್ಲ. ಅದಕ್ಕಾಗಿ ಈಗ ಮೊಯ್ಲಿ ಅವರ ಮೇಲೆ ಅಪವಾದವನ್ನು ಹಾಕಿದ್ದಾರೆ ಅಂತ ನನ್ನ ಭಾವನೆ. ಹಾಗಾದ್ರೆ ಸಂಜಯ್ ದತ್ ಅವರು ಹೇಳಿದ್ರು, ಇದು ಸಂಜಯ್ ಪ್ರಭು ಅವರು ಹೇಳಿದ್ರು, ತಮ್ಮ ಮಗನು ಕೂಡ ಅದನ್ನು ಫಾರ್ವರ್ಡ್ ಮಾಡಿದ್ರು, ಅವರ ವೀರಪ್ಪ ಮೊಯ್ಲಿ ಅವರ ಮಗ ಇದನ್ನು ಫಾರ್ವರ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಘಟನೆ ನಡೀಲಿಲ್ವಾ ಹೇಳಿ? ಅದು ನೋಡಿ, ಇದನ್ನು ನನಗೆ ನಂಬಲಿಕ್ಕೆ ಸಾಧ್ಯವಿಲ್ಲ. ಅನ್ಲೆಸ್ ಇನ್ವೆಸ್ಟಿಗೇಷನ್ ಏನಾದ್ರೆ ಮಾತ್ರ ಅದು ಹೇಳ್ಬಹುದು, ನನ್ನಿಂದ ಅದು ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಕೇಳಿದ್ರೆ, ನಮ್ಮ ನಾಯಕರಾದಂತಹ ವೀರಪ್ಪ ಮೊಯ್ಲಿ ಅವರು ಆ ಕೆಲಸವನ್ನು ಮಾಡಲಾರರು. ಯಾಕಂದ್ರೆ ಅವರು ಜವಾಬ್ದಾರಿಯುತವಾದಂತ ಕಾಂಗ್ರೆಸ್ ಸದಸ್ಯರು, ಅವರು ಮಾಡಲಾರದಂತ ನಂಬಿಕೆ ನಮಗಿದೆ. ಈಗ ಶೇಖರನ್ನ ಹೇಳಿದ್ರು ಅವರಿಗೆ ಟಿಕೆಟ್ ಹೇಗೂ ತೆಗೆಸಿಕೊಡಬಹುದು ಅಂತ. ಅವರು ಬಹಳ ಪ್ರಯತ್ನ ಮಾಡಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಸ್ಥಾನಕ್ಕೆ ತನ್ನ ಮಗನನ್ನು ನಿಲ್ಲಿಸಬೇಕು ಅಂತ. ಗೊತ್ತಿದ್ದ ವಿಷಯ, ಅವರು ಆಗ್ಲೇಬೇಕು ಅಂತ. ಎಲ್ಲಿಯೂ ಆಗದಿದ್ದದು ಇಲ್ಲಿ ಚುನಾವಣೆ ನಡೆದಿದೆ. ಹರ್ಷ ಮೊಯ್ಲಿಗೆ ಕೊಡ್ಬೇಕಾ ಜನಾರ್ದನ್ ಪೂಜಾರಿಗೆ ಕೊಡ್ಬೇಕಾ ಅಂತ ಹೇಳುವ ಒಂದು ಚುನಾವಣೆ ನಡೆದು ಅದರ ನಂತರ ಜನಾರ್ದನ್ ಪೂಜಾರಿ ಅವರಿಗೆ ಕೊಡುದಂತ ಆಯ್ತು. ವೀರಪ್ಪ ಮೊಯ್ಲಿ ಅವರು ಈಗ ಹೀಗೆಲ್ಲ ಹೇಳಬೇಕಾಗ್ತದೆ. ಯಾಕಂದ್ರೆ ಒಂದು ಪಾರ್ಟಿದ್ದು ಒಂದು ವಿಷಯ, ಮರ್ಯಾದೆ ಪ್ರಶ್ನೆ. ಯಾಕಂದ್ರೆ ನಾಳೆ AICCದ್ದು ಅಧಿವೇಶನ ನಡೀತಾ ಉಂಟು. ಅವರಂತ ಹೇಳಿದ್ರೆ ಅವರನ್ನು ನಾಳೆ ಪಾರ್ಟಿಯಿಂದ ತೆಗಿಬೇಕು. ಪರಿಸ್ಥಿತಿ ಹೇಳಿದ್ದು ಒಂದೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ಲಿಯ ಸಿಚುವೇಶನ್ ಬರ್ತದೆ ಅಂತ ಕೇಳಿದ್ರೆ ನೀವು ಅಲ್ಲವೇ ಅಂತ ಹೇಳಬೇಕಾಗ್ತದೆ. ಹೌದು ಅಂತ ಹೇಳಿದ್ರೆ ಯು ಶುಡ್ ಟೇಕ್ ದ ಆಕ್ಷನ್. ಆ ಆಕ್ಷನ್ ಭಯಂಕರ ದೊಡ್ಡ ಸಮಸ್ಯೆದಾಯಕ ಆಗ್ತದೆ. ಯಾಕಂತ ಕೇಳಿದ್ರೆ ತಕೊಳ್ಳಿಕ್ಕೋಲ್ಲ ಬಿಡ್ಲಿಕ್ಕೋಲ್ಲ. ಯಾಕಂತ ಕೇಳಿದ್ರೆ ಅವರ ಮಗ ಮಾಡಿದ್ದಂತ ಹೇಳಿ ಅವರು ಸಹ ಹೇಳಿದ್ದಾರೆ, ಅಲ್ಲ ಅಂತ ಹೇಳಿಲ್ಲ, ಮಗ ಫಾರ್ವರ್ಡ್ ಮಾಡಿದಾನೆ ಸಹ. ಒಂದು ವೇಳೆ ಅವರು ಅಲ್ಲದಿದ್ರೆ ಅವರು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ಲಿಲ್ಲ. ನೆನ್ಪಿಡ್ಬೇಕು, ಸೈಬರ್ ಕ್ರೈಮ್ ಹಿ ಶುಡ್ ಗಿವ್ ದ ಕಂಪ್ಲೇಂಟ್ ಇಮಿಡಿಯೇಟ್ಲಿ. ಅಷ್ಟು ಪ್ರಭಾವಿ ವ್ಯಕ್ತಿ ಆಗ್ಲೇ ಕೂಡ ಕಂಪ್ಲೇಂಟ್ ಕೊಡಬಹುದಿತ್ತು. ಯಾವುದೇ ರೀತಿಯಾದಂತ ಒಂದು ತನಿಖೆಗಳು ಕೂಡ ಕೂಡಲೇ ತನಿಖೆ ನಡಿಬೇಕಲ್ಲ ಮರ. ಇನ್ನೊಂದು ಬಂದ್ರೆ ನಾಳೆ ಎಂತಾದ್ರು ಈಗ ಹ್ಯಾಕ್ ಆಯ್ತಂತ ಅದು ಗಾಳಿಯಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಹ್ಯಾಕ್ ಆದದ್ದಲ್ಲ. ಯಾಕಂತ ಕೇಳಿದ್ರೆ ಅವರು ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಆ ಕಂಪ್ಲೇಂಟ್ ಯಾರು ಏನು, ಯಾಕಂದ್ರೆ ಸೈಬರ್ ಕ್ರೈಮ್ ಅಲ್ಲಿ ಹಿಡಿಲಿಕ್ಕೆ ಆಗ್ತದೆ. ಏನು ಭಯಂಕರ ದೊಡ್ಡದಲ್ಲ, ಯಾಕಂದ್ರೆ ಪೊಲಿಟಿಕಲ್ ಲೆವೆಲ್ ಅಷ್ಟು ದೊಡ್ಡ ಲೆವೆಲ್ ಅಲ್ಲಿ ಇದ್ದಾರೆ. ನಮ್ಗೆ ನಮ್ಮ ಸಣ್ಣ ಸಣ್ಣ ಇದ್ರಲ್ಲಾದ್ರೆ SP ಗೆಲ್ಲ ಇಲ್ಲಿ ಪುರ್ಸೋತಿಲ್ಲ, ಏನಾರು ಒಂದು ಹೇಳ್ತಾರೆ, ಅವರ ಲೆವೆಲ್ ಅಲ್ಲಿ ಅದನ್ನು ಹುಡುಕ್ಲಿಕ್ಕೆ ಆಗ್ತದಲ್ಲೇ. ಶೇಖರ್ ಪೂಜಾರಿ ಅವರೇ, ಸಾಮಾಜಿಕ ಜಾಲತಾಣದಲ್ಲಿ ಒಮ್ಮೆ ತಮ್ಮ ಹೆಸರು ಒಂದು ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ, ಒಬ್ಬ ಪ್ರಭಾವಿ ವ್ಯಕ್ತಿಯಾದಂತವರು ವೀರಪ್ಪ ಮೊಯ್ಲಿ ಅವರು ಯಾಕೆ ಸುಮ್ಮನೆ ಕೂತರು ಅಂತ ಹೇಳಿ ನೋಡಿ. ಅವರು ಈಗಾಗಲೇ ಹೇಳಿದ್ದಾರೆ, ನನ್ನ ಟ್ವೀಟರ್ನಿಗೆ ನಾನು ಬ್ಲಾಕ್ ಮಾಡಿದ್ದೇನೆ ಬಿಕಾಸ್ ಸಂಬಡಿ ಮೈಟ್ ಹ್ಯಾವ್ ಹ್ಯಾಕ್ಡ್ ಇಟ್. ಈಗ ಅವರು ಹೇಳಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಅವರು ಏನು ಮಾಡ್ಲಿಕ್ಕೆ ಇಲ್ಲ. ಪ್ರಾಬಬ್ಲಿ ಆಸ್ ಹಿ ಸೆಡ್ ಕಂಪ್ಲೇಂಟ್ ಕೊಡಬಹುದಿತ್ತು. ಪ್ರಾಬಬ್ಲಿ ಹಿ ಮೈಟ್ ಡೂ ಇಟ್ ಇನ್ ಕೇಸ್. ಅಲ್ಲ, ನಾನು ಹೇಳೋದು ಅದು ಕೂಡಲೇ ಅಂದ್ರೆ ಅಲ್ಲಲ್ಲ, ಅವರ ಒಳಗಿಂದ ಯಾರ ಅಭಿಪ್ರಾಯ ಅಲ್ಲ, ಅದು ಕ್ರಮವೇ ಆಗಿದ್ಮೇಲೆ ಆಗ್ಲೇಬೇಕು. ಇಲ್ಲದಿದ್ರೆ ಇದು ಏನಾಯ್ತಂತ ಕೇಳಿದ್ರೆ, ಇದು ಗೊತ್ತಾಗುವಾಗ ಇವರಿಗೆ ಲೇಟ್ ಆದ ನಿಮಿತ್ತ ಎಲ್ಲ ಕಡೆ ಪ್ರಚಾರ, ಸಾಮಾಜಿಕ ಜಾಲತಾಣ ಒಂದು ಗೊತ್ತಿರ್ಬೋದು ನಿಮಗೆ, ಅದು ಅಷ್ಟು ಸ್ಪೀಡ್ ಅಲ್ಲಿ ವೈರಲ್ ಆಗ್ತದೆ. ಅಲ್ಲಿ ಸಮಸ್ಯೆ ಏನಾಯ್ತು ಅಂತ ಕೇಳಿದ್ರೆ ಇವರಿಗೆ ಮುಜುಗರ ಆಯ್ತು. ಎಂತ ಉತ್ತರ ಕೊಡುದು? ನಡೆದದ್ದು ಹೌದು, ನಡೆದದ್ದು. ಅಲ್ಲದಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು. ಯಾಕಂದ್ರೆ ಮಹಾದೇವ ಪ್ರಸಾದ್ ಉದಯ್ ಕುಮಾರ್ ಶೆಟ್ಟರ್ ಹತ್ರ ಮಾತಾಡಿದ್ದೌದು, ಅವರನ್ನು ಉಪಾಧ್ಯಕ್ಷರು ಮಾಡಿದ್ದೌದು, ಅವರನ್ನು 6 ತಿಂಗಳ ಮುಂಚೆ ಉಪಾಧ್ಯಕ್ಷರು ಮಾಡಿತ್ತು. ಅವರು ಕಾಂಗ್ರೆಸ್ ನಲ್ಲಿ 6 ತಿಂಗಳ ಮೊದಲೇ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆದು ಉಪಾಧ್ಯಕ್ಷರು ಮಾಡಿ ಅದರ ನಂತರ ಚುನಾವಣೆಗೆ ನಿಲ್ಲಿಸಬೇಕಂತಲೇ ಅವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ನಿಲ್ಲಿಸುವಾಗ ಬರ್ತದೆ ಅಂದ್ರೆ ಅವರು ಒಂದು ಕಾಂಟ್ರಾಕ್ಟರ್ ಮತ್ತು ಹಣದಲ್ಲಿ ಒಂದು ಬಾರಿ ಗಟ್ಟಿ ಜನ ಅವರು. ಅದು ವೀರಪ್ಪ ಮೊಯ್ಲಿ ಅವರಿಗೆ ಗೊತ್ತಾಯ್ತು.
ಅವರು ಅದನ್ನು ಹೇಳಿಬಿಟ್ರು ಅಷ್ಟೇ, ಮತ್ತೇನಿಲ್ಲ. ಕೆಲವರು ಹೇಳ್ತಾರೆ, ಕೆಲವರು ಹೇಳುದಿಲ್ಲ ಅಷ್ಟೇ. ಶೇಖರ್ ಬಿಜಾರಿ ಅವರು, ಈಗ ಬಿಜೆಪಿ ಅವರು ದೂರಣೆ ಮಾಡ್ತಾ ಇದ್ದಾರೆ 10% ಅನ್ನುವಂತ ಮಾತುಗಳು ಸತ್ಯ ಆಗಿದೆ. ವೀರಪ್ಪ ಮೊಯ್ಲಿ ಅವರ ಟ್ವಿಟ್ಟಿನ ಮಾತಿನಿಂದ 10% ಅನ್ನುವಂಥದ್ದು ಆ ಒಂದು ಹಳೆ ಪಟ್ಟಿ ಈಗ ಭದ್ರವಾಗಿದೆ ಕಾಂಗ್ರೆಸ್ಗೆ. ನಾನೊಂದು ಮಾತು ಕೇಳ್ತೇನೆ ಬಿಜೆಪಿ ಅವರಿಗೆ. ಈಗ ನೀವು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ 10% ಕಮಿಷನ್ ಸರ್ಕಾರ ಅಂತ ಕೇಳ್ತೀರಿ. ಬಿಜೆಪಿ ಅವರು ಹೇಳ್ತಾರೆ. ಸೊ ನಾವು ಕರೆಯಬೇಕಾ ಬಿಜೆಪಿ ಅವರನ್ನು 1% ಕಮಿಷನ್ ಸರ್ಕಾರ ಅಂತ? ಇವರು ನೋಡಿ, ಅಮಿತ್ ಶಾ ಅವರ ಮಗ ಜಯಶಾನ್ ಅವರು 50,080 ಕೋಟಿ ಮಾಡಿದ್ರು. ಹೇಗೆ ಮಾಡಿದ್ರು? ವಿದಿನ್ 3 months. ಎಸ್, ನೀರವ್ ಮೋದಿ ಅವರು 12,600 ಕೋಟಿಯನ್ನು ಲೂಟಿ ಮಾಡಿ ವಿದೇಶಕ್ಕೆ ಹಾರಿ ಹೋದ್ರು. ಹೇಗೆ ಮಾಡಿದ್ರು? ಯಾರ್ದು ಹಣ? ಇಟ್ಸ್ ಅ ಪಬ್ಲಿಕ್ ಮನಿ. ಗವರ್ಮೆಂಟ್ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಬ್ಯಾಂಕ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಮಲ್ಯನ್ ಅವರು 9,000 ಕೋಟಿ ಓಡಿ ಹೋದ್ರು, ಯಾರು ಕೇಳುವವರಿಲ್ಲ. ರೋಟೋಮ್ಯಾಕ್ ವಾಚ್ ಕಂಪನಿ ಅವರು 5,000 ಲೂಟಿ ಮಾಡಿದ್ರು. ಲಲಿತ್ ಮೋದಿ ಅವರು 5,000 ಕೋಟಿ ಲೂಟಿ ಮಾಡಿದ್ರು. ಈ ತರ ಲೂಟಿ ಮಾಡಿದವರು ನಮಗೆ ಹೇಳಿದ್ರು 10% ಕಮಿಷನ್ ಸರ್ಕಾರ ಅಂತ. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಬಿಜೆಪಿ ಅವರ ಧೋರಣೆ ಇರುವಂತದ್ದು ತಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯರು ಹೇಳಿದ ಮಾತು ಸತ್ಯವಾಗಿದೆ. ಯಾಕಂತ ಹೇಳಿದ್ರೆ ಆ ಟ್ವಿಟ್ಟಿನಲ್ಲಿ ಇರುವಂತಹ ಮಾತಿದೆ, ಏನಪ್ಪಾ ಅಂತ ಹೇಳಿದ್ರೆ ಆ ಪಕ್ಷದ ಒಳಗೆ ಕೇವಲ ಹಗರಣಗಳು ನಡೀತಾ ಇದೆ, ಟಿಕೆಟ್ಗಳಿಗಾಗಿ ಹಣದ ಮುಖಾಂತರ ವ್ಯವಹಾರಗಳು ನಡೀತಾ ಇದೆ. ಹಾಗಾಗಿ 10% ಅನ್ನುವಂತ ಮಾತು ಅದಕ್ಕೆ ಈಗ ಸತ್ಯವಾಗಿದೆ, ನಿಜವಾಗಿದೆ. ನಾನು ಹೇಳುದು ಕೇಳ್ತೀರಾ ನೀವು? ಈಗ ಚುನಾವಣಾ ಸಂದರ್ಭ ಆದ್ದರಿಂದ ಬಿಜೆಪಿ ಅವರು ಎಲ್ಲದರಲ್ಲೂ ಒಂದು ಕಲ್ಲನ್ನು ಹುಡುಕ್ತಾರೆ. ಬಿಜೆಪಿ ಅವರೇ ಟ್ವೀಟ್ ಮಾಡಿದಂತೂ ಕೂಡ ಅದು ಕೂಡ ಬಿಜೆಪಿ ವೀರಪ್ಪ ಮೊಯ್ಲಿ ಅವರು ಹೇಳಿದ ಹಾಗೆ ನಾನು ಮಾಡಿದ್ದಿಲ್ಲ, ನನ್ನ ಖಾತೆಯನ್ನು ಹ್ಯಾಕ್ ಮಾಡಿದೆ. ಇಟ್ ಇಸ್ ಪಾಸಿಬಲ್, ವಿ ಕ್ಯಾನ್ ನಾಟ್ ಡಿನೈ ಇಟ್. ಹೌದಲ್ವಾ? ಎಲ್ಲವನ್ನೂ ಈಗ ಹ್ಯಾಕ್ ಮಾಡುವಂತ ಕಾಲ. ಸೊ ಅದಕ್ಕೆ ವಿ ಕ್ಯಾನ್ ಡಿನೈ ದಟ್. ಎಸ್, ಬಟ್ ಸ್ಟಿಲ್ ಈಸ್ ನಾಟ್ ಗಿವನ್ ದ ಕಂಪ್ಲೇಂಟ್. ಅದು ಅವರವರಿಗೆ ಬಿಟ್ಟ ವಿಷಯ. ದಟ್ ಮೈಟ್ ಬಿ ಓಕೆ. ಅದೊಂದು ಸಂಶಯಕ್ಕೆ ಈಗ ಎಡೆ ಮಾಡಿ ಕೊಟ್ಟಿದ್ದಾರೆ. ಸಿನ್ಸ್ ಹಿ ಬ್ಲಾಕ್ ದ ಟ್ವಿಟರ್, probably he may not have given complaint. Okay, ಇಡೀ ಎಲ್ಲರಿಗೂ ಗೊತ್ತಾದ್ಮೇಲೆ ಈಗ ಕೊನೆಗೆ ಅದನ್ನು ಮುಚ್ಚಿ ಇಡಬೇಕಾಗ್ತದೆ. ಎಸ್, he has to answer. ನೋಡಿ, ಇವರು ಶೇಖರ್ ಪೂಜಾರಿ ಅವರು ಹೇಳಿದ್ರು, ಒಂದು ಆರ್ಥಿಕ ಸ್ಥಿತಿ ಹೇಗಿರ್ತದೆ ಅಂತ ಕೇಳಿದ್ರೆ ಒಂದು ಭಾರತದ್ದು ಪ್ರತಿಯೊಂದು, ಈಗ ಇವರು ನೀರವ್ ಮೋದಿ ಹೇಳ್ತಾರೆ, ಇವರು ಹೇಳ್ತಾರೆ, ಅವರಿಗೆ ಯಾವಾಗ ಲೋನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಅಂತ ಯಾರು ನೋಡುದಿಲ್ಲ. ಅದು ಕೂಡ ಬಂದಂತೂ UPA ಕಾಲದಲ್ಲಿ ಇರುವಾಗಲೇ ಅವರಿಗೆ ಅಷ್ಟು ದೊಡ್ಡದು ಸೆಕ್ಯೂರಿಟಿ ಇಲ್ಲದೆ. ಈಗ ಮೊನ್ನೆ ಪ್ರಮೋದ್ ಮಧ್ವರಾಜ್ಗೆ ಯಾರ ಹೇಳಿದ್ರು 1.10 ಇಟ್ಟು 193 ಅಂತ. ಭಾರತೀಯ ಜನತಾ ಪಾರ್ಟಿ ಇರುವಾಗ ಕೊಟ್ಟದಲ್ಲ ಅದು, ಅಲ್ಲ ಹೇಳಿದ್ ನಾನು. ಅದನ್ನು ಯಾರೋ ಒಬ್ಬ ತೆಗ್ದ, ನಾಳೆ ಇವರು ಕಟ್ಟಿದ್ರೆ ಏನಾಗುದಿಲ್ಲ, ಕಟ್ತಾ ಇದ್ರೆ ಲೋನ್ ನಲ್ಲಿ ಹೆಚ್ಚು ಸಮಸ್ಯೆ ಬರುವುದಿಲ್ಲ. ಒಂದು ವೇಳೆ ಅವರಿಗೆ ಕಟ್ಟಲಿಕ್ಕೆ ಡಿಫಾಲ್ಟ್ ಆದ ದಿನ ಇದು ಯಾಕೆ ಸೆಕ್ಯೂರಿಟಿ ಇಷ್ಟು ಇಟ್ಟದ್ದು ಅಂತ ಒಂದು ಹೇಳುವ ಸಮಸ್ಯೆ ಬರ್ತದೆ. ಯಾವಾಗಲೂ ಬ್ಯಾಂಕ್ಗಳು ಹೇಗೆ ನಡೀತಾ ಇತ್ತು, ಮೊನ್ನೆ ಕಾರ್ತಿಕ್ ಚಿದಂಬರಿಗೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿರ್ಬೋದು. ಯಾವ ರೀತಿ ಇವರು ಆಪರೇಟ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಬ್ಯಾಂಕಿನ ವಿಷಯದಲ್ಲಿ ಕೈ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ಇವರೆಲ್ಲ ಮಾಡಿದ್ದನ್ನು ನಮ್ಮ ಕಾಲದ ಸರ್ಕಾರ ಇರುವಾಗ ಅದು ಕಟ್ಲಿಕ್ಕೆ ಆಗದಿದ್ದಾಗ ಅವರದ್ದು NPA ಅಂತ ಹೇಳ್ತಾರೆ. NPA ಎಲ್ಲ ಬರ್ತಾ ಇರುವಾಗ ಈ ಸಮಸ್ಯೆಗಳಾಗುದು. ಮತ್ತೆ ಯಾರೋ ಹಾರಿ ಹೋದ್ರೆ ಸಮೇತ ಎಲ್ಲಿವರೆಗೆ ಹೋಗ್ಬೋದು? ಲಂಡನ್ ವರೆಗೆ ಅಥವಾ ಅಮೆರಿಕದವರೆಗೆ ಮತ್ತೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಮತ್ತೆ ಸಮುದ್ರಕ್ಕೆ ಹಾರಬೇಕು, ಬೇರೆ ಏನು ಉಪಾಯ ಇಲ್ಲ. ಎಲ್ಲರ ಬಗ್ಗೆಯೂ ಕೇಸ್ ನಡೀತಾ ಉಂಟು, ಎಲ್ಲರನ್ನೂ ತರ್ತಾರೆ, ಯಾರನ್ನು ಇದು ಮಾಡುದಿಲ್ಲ. ಬೋಫರ್ಸ್ನ ಕೇಸ್ನಾಗೆ ಅವನಿಗೆ ಕೂಡಲೇ ವೀಸಾ ಮಾಡಿ ಇಮಿಡಿಯೇಟ್ ಕಳಿಸುದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಬೋಫರ್ಸ್ ಇದ್ದು ನಡೆದ ದಿನ ನೆಕ್ಸ್ಟ್ ದಿನವೇ ಇವರು ಕಳಿಸಿದ್ದಾರೆ ಅವನನ್ನು ಫಾರಿನಿಗೆ. ನಮ್ಮವರು ಅಂಥದ್ದು ಮಾಡಲಿಲ್ಲ. ನಮ್ಮವರು ಅದನ್ನು ಹೇಗೆ ತರುದು, ಏನು ಮಾಡುದು ಎಲ್ಲ. ಆದ್ರೆ ಒಂದು ಮಾತ್ರ ಇವರು ಹೇಳಿದೊಪ್ತೆ, ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದು ಸಹ. ಯಾವಾಗ ಅವ ಹಾರಿ ಹೋದ ಕೂಡಲೇ ಈಚೆ ತರ್ಲಿಕ್ಕೆ ಒಂದು ಲೀಗಲ್ ಪ್ರೊಸೀಜರ್ ಉಂಟು. ಆ ಲೀಗಲ್ ಪ್ರೊಸೀಜರ್ ಪ್ರಕಾರ ಮಲ್ಯರಿಗೂ ಪ್ರಾಬ್ಲಮ್ ಆಗ್ತದೆ, ನಮ್ಮ ಈಗ ಮೊನ್ನೆ ಹೋದ ಲಲಿತ್ ಮೋದಿ ಅವರಿಗೂ ಇರ್ಬೋದು, ನೀರವ್ ಮೋದಿ, ಎಲ್ಲರಿಗೂ ಸಮಸ್ಯೆಗಳಾಗ್ತದೆ. ಅದರ ಬಗ್ಗೆ ಏನು ಮಾತಾಡೋದಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗಳಿಗೆ ನಾನೊಂದು ಉತ್ತರ ಏನಂತ ಕೇಳಿದ್ರೆ, ಈ ಒಂದು ವಿಷಯ ಬಂದ ಕೂಡಲೇ ಇದು ಡಿಸ್ಕಷನ್ ಮೀಡಿಯಾದಲ್ಲಿ ನಡೀತದಲ್ಲಿ. ಯಾಕಂತ ಕೇಳಿದ್ರೆ ಅವ್ರು ಎಷ್ಟೇ ಬೇಕಾದ್ರೆ ಹೇಳಿ, ಈಗ ನಾವು ಇಲ್ಲಿ ಒಂದು ಲೋಕಲ್ ಲೆವೆಲ್ನಲ್ಲಿ ಇಷ್ಟು ಮಾತಾಡ್ಬೋದು, ಆದರೆ ನೀವು ನೋಡ್ಬೋದು ಈಗ ರಿಪಬ್ಲಿಕ್ ಟಿವಿ, NDTV ಎಲ್ಲ ಟಿವಿ ಚಾನಲ್ನಲ್ಲಿ ಸಹ ಈ ವಿಷಯದ ಬಗ್ಗೆ ಕರೆಕ್ಟಾಗಿ ವೀರಪ್ಪ ಮೊಯ್ಲಿ ಅವರಿಗಾಗಲೇ ಅವರ ಮಗನಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದೇ ಉತ್ತರ ಹೇಳ್ಬೋದು, ನಾನು ಅಲ್ಲ ಅಂತ ಹೇಳಿ ಮಾತ್ರ ಸುಮ್ಮನೆ ಕೂತ್ಕೊಳ್ಬೋದು, ಬೇರೆ ಏನೂ ಮಾತನಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಅದರ ಬಗ್ಗೆ ಕಂಪ್ಲೇಂಟ್. ಮತ್ತೆ ಏನಾಗ್ತದಂದ್ರೆ, ಒಂದು ವೇಳೆ ನಿಮ್ಮದು ಅಲ್ಲದಿದ್ರೆ ಫಸ್ಟ್ ವೀರಪ್ಪ ಮೊಯ್ಲಿ ಅವರು ಹೇಳ್ಬೇಕಿತ್ತು, ನೀವು ಜೋರು ಮಾಡಿದ ಮೇಲೆ ಹೇಳುದಲ್ಲ ಸ್ವಾಮಿ. ಈಗ ನನ್ನ ಖಾತೆಯನ್ನು ನಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ, ನನ್ನ ಖಾತೆ ತಪ್ಪಾಗಿದೆ ಅಂತ ಹೇಳಿ ಯಾರೋ ಒಬ್ರು ಹೈಕ್ ಮಾಡಿದ್ದಾರೆ ಅಂತ ಹೇಳಿ ನಾನು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಕೇಳಬೇಕು. ಅವರನ್ನು ಕರೆದು ಇವರೆಲ್ಲ ರಾಹುಲ್ ಗಾಂಧಿ ಕೇಳಿದ್ರು, ನಿಮ್ಮ ವೇಣುಗೋಪಾಲ್ ಕೇಳಿದ್ರು, ಇವರೆಲ್ಲ ಕೇಳಿದ ಮೇಲೆ ಇವರು ಹೇಳಿದ್ರು ನಾನಲ್ಲ ಮರ್ರೆ ಅದು ಅಂತ. ಅದು ನೀವು ಅಂದಾಜು ಮಾಡಬೇಕು, ಬೇರೆ ಏನಿಲ್ಲ. ಈಗ ನಿಮ್ಮದು ತಪ್ಪಾದ್ರೆ ನೀವು ಫಸ್ಟ್ ಹೇಳುದಿಲ್ವಾ? ಈ ಎಲ್ಲ ಪ್ರಕರಣ ಆದ್ಮೇಲೆ ಈಗ ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಟ್ವಿಟ್ ಖಾತೆಯನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ, ಅವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ. ಟ್ವಿಟ್ ಬಾಂಬ್ ಯಾವೆಲ್ಲ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡ್ಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ನ ಬಳಿಕ
ವಿರಾಮದ ಬಳಿಕ ಟ್ವೀಟ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗ ಯಾವೆಲ್ಲ ರೀತಿಯಾದಂತಹ ಹಗರಣಗಳು ಒಳಗಿಂದ ಒಳಗೆ ರಾಜಕೀಯ ಪಾಳಯದಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನು ಹೊರತರುವುದಕ್ಕೆ ಒಂದು ಸಾಮಾಜಿಕ ಜಾಲತಾಣವನ್ನು ರಾಜಕಾರಣಿಗಳು ಒಂದು ಬಳಸ್ತಾ ಇದ್ದಾರೆ. ಹಾಗಾಗಿ ಈಗ ನಿನ್ನೆ ಯಡಿಯೂರಪ್ಪನವರು ಕೂಡ ಸಂಜೆ 5 ಗಂಟೆಗೆ ಪ್ರೆಸ್ ಮೀಟ್ ಎಲ್ಲ ಕರೆದು 5 ಗಂಟೆಗೆ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ತಮ್ಮ ಹಲವಾರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಯಾವೆಲ್ಲ ರೀತಿಯ ವೈಫಲ್ಯ ಇದೆ ಅದನ್ನ ಹಗರಣಗಳನ್ನು ಮುಂದೆ ತರ್ತೇನೆ ಅಂತ ಹೇಳಿದ್ರು. ಆದ್ರೆ ಯಾವುದೇ ರೀತಿಯಾದಂತ ದೊಡ್ಡ ಮಟ್ಟಿನ ಹಗರಣಗಳು ಹೊರ ಬಂದಿದ್ಯಾ ಇದರಿಂದ? ನೋಡಿ, ಎರಡು ನಮೂನೆ ಉಂಟು. ಫಸ್ಟ್ ನೀವು ಅದನ್ನು ಕ್ವಶನ್ ಇವತ್ತು ನಡೆದದ್ದೇನೆಂದ್ರೆ ಯಡಿಯೂರಪ್ಪರು ಬ್ರೇಕಿಂಗ್ ನ್ಯೂಸ್ ಹೇಳಿದ್ರು ಅಂತ. ಬ್ರೇಕಿಂಗ್ ನ್ಯೂಸ್ಗೆ ಯಾವಾಗಲೂ ಡೆಫಿನೇಷನ್ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ ಮಾಧ್ಯಮದಲ್ಲಿ. ನೀವು ನೋಡ್ಬೋದು, ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳುದು. ಎಲ್ಲಿವರೆಗೆ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಎಲ್ಲವನ್ನೂ ಯಡಿಯೂರಪ್ಪರ ಕ್ರಮದಲ್ಲಿ ಯಾವುದು ಬ್ರೇಕಿಂಗ್ ನ್ಯೂಸ್ ಅಂತ ಅವರು ಥಿಂಕ್ ಮಾಡಿದ ಬ್ರೇಕಿಂಗ್ ನ್ಯೂಸ್, ಅದು ನೆನ್ಪಿಡ್ಬೇಕು. ಈಗ ನೀವು ಟಿವಿಯವರು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಎಂತದು, ಬೇರೆ ಪಕ್ಷದವರು ಇಲ್ಲಿ ಬರ್ತಾರೋ ಅಥವಾ ನಮ್ಮ ಯಾರಿಗೆ ಟಿಕೆಟ್ ಅನೌನ್ಸ್ ಆಯ್ತೋ ಏನಾಯ್ತೋ ಅದು ಆಯ್ತೋ ಇದೇನಂತ ನೀವು ಕುತೂಹಲದಲ್ಲಿ ಕೇಳ್ತಾ ಇರುದು. ಬಟ್ ಯಡಿಯೂರಪ್ಪರ ಲೆವೆಲ್ ಏನು ಬ್ರೇಕಿಂಗ್ ನ್ಯೂಸ್ ಅಂತ ಅವ್ರು ಥಿಂಕ್ ಮಾಡಿದ್ರು, ಆ ಬ್ರೇಕಿಂಗ್ ನ್ಯೂಸ್ ವಿಷಯವನ್ನು ಮಾತ್ರ ಅವ್ರು ಹೇಳಿದ್ದಾರೆ. ಅವರಿಗೆ ಅದೇ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕಂತ ಇದ್ದದ್ದು. ಅದು ನಿಮ್ಗೆ ಚಪ್ಪೆ ಕಾಣ್ಬೋದು, ಅದಕ್ಕೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ಅದನ್ನು ಒಂದೊಂದು ಹಗರಣಗಳು ಏನು ಮತ್ತೆ ಅವರದ್ದು ವೈಫಲ್ಯಗಳು ಏನು ಏನೆಲ್ಲ ಹೇಳಬೇಕು ಅಂತ ಹೇಳುವುದನ್ನು ಅವರು ಟ್ವೀಟ್ ಮಾಡಿದ್ದು. ಅವ್ರು ನಾನು ಮಾಡಿದ್ದಲ್ಲ ಎಲ್ಲ ಹೇಳಿಲ್ಲ, ಆದ್ರೆ ಅವರಿಗೆ ಬ್ರೇಕಿಂಗ್ ನ್ಯೂಸ್ ಅದೇ. ನೀವು ಅರ್ಥ ಆಯ್ತಲ್ಲ, ಅವರು ಥಿಂಕ್ ಮಾಡಿದ್ದಾರೆ ಅದೇ ಬ್ರೇಕಿಂಗ್ ನ್ಯೂಸ್ ಅಂತ. ಮೀಡಿಯಾದವರಿಗೆ ಹೊರಗಿನವರಿಗೆ ಅದೆಲ್ಲ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲ ಅಂತ ಕಾಣುದು. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂತ ಕೇಳಿದ್ರೆ ಅವರವರ ಪರ್ಸೆಪ್ಷನ್. ಶೇಖರ್ ಪೂಜಾರಿ ಅವರೇ, ನಿನ್ನೆ ಕೊಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಎಷ್ಟರ ಮಟ್ಟಿಗೆ ತಮಗೆ ಪರಿಣಾಮ ಬೀರಿದೆ ಕಾಂಗ್ರೆಸ್ ಪಕ್ಷಕ್ಕೆ? ಏನು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹಿರಿಯ ಮುಖಂಡರನ್ನು ಸ್ವಲ್ಪ ದೂರ ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನೋಡಿದ್ರೆ ಈಗ ಜನಾರ್ದನ ಪೂಜಾರಿ ಅವರನ್ನು ಕೂಡ ಪಕ್ಷದಿಂದ ಸ್ವಲ್ಪ ದೂರ ಇಡಲಾಗ್ತಾ ಇದೆ. ಅದು ಹೊರತು ಕೂಡ 43,000ದಷ್ಟು ಪ್ರತಿಯೊಬ್ಬ ನಾಗರಿಕನ ಮೇಲೆ ಸಾಲವನ್ನು ಹೊರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ದೂರನಿದೆ. ಒಂದು ಸ್ಪಷ್ಟೀಕರಣ ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಜನಾರ್ದನ ಪೂಜಾರಿ ಅವರನ್ನು ಕಾಂಗ್ರೆಸ್ ಪಕ್ಷ ದೂರ ಇಡ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ಹೇಳೋದು, ಜನಾರ್ದನ ಪೂಜಾರಿ ಅಂತಹ ಓರ್ವ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಇಡೀ ರಾಷ್ಟ್ರದಲ್ಲಿ ಯಾರೂ ಇರ್ಲಿಕ್ಕಿಲ್ಲ. ಜನಾರ್ದನ ಪೂಜಾರಿ ಅವರನ್ನ ನಾವು ಯಾವತ್ತೂ ನಿರ್ಲಕ್ಷಿಸುವುದಿಲ್ಲ, ನಿರ್ಲಕ್ಷಿಸಿದ್ದೂ ಇಲ್ಲ. ಹಿ ಇಸ್ ದ ಗ್ರೇಟ್ ಲೀಡರ್. ಆದ್ರೆ ಈಗ ಕಾಣ್ತಾ ಇಲ್ಲ ಪಕ್ಷದಲ್ಲಿ. ನೋಡಿ, ಕಾಣ್ತಾ ಇಲ್ಲ. ಈಗ ನಿಮಗೆ ಗೊತ್ತಿರುವಂತಹ ಸಕ್ರಿಯವಾಗಿ ಅವರ ಆರೋಗ್ಯ ಸಮಸ್ಯೆ ಇದೆ ಹೊರತು 100% ಈಸ್ ಅ ಟಾಲೆಸ್ಟ್ ಲೀಡರ್ ಆಫ್ ದಕ್ಷಿಣ ಕನ್ನಡ ಆಸ್ ವೆಲ್. ಈಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ನಾಯಕರು ಹೇಳಿದ್ದು, ನನಗೆ ಜನಾರ್ದನ ಪೂಜಾರಿ ಅಂತ 10 ಮಂದಿಯನ್ನು ಕೊಡಿ, ಈ ದೇಶವನ್ನು ಬದಲಿಸ್ತೇನೆ ನಾನು ಅಂತ. ಅಂದ್ರೆ ಅಷ್ಟು ಪ್ರಾಮಾಣಿಕತೆಗೆ ಅವರು ಹೆಸರುವಾಸಿ. ಆದ್ರೆ ಬಿಜೆಪಿ ಅವರು ಎಂತ ಹೇಳೋದು, ಅವರನ್ನ ತುಳಿದಿದ್ದಾರೆ, ಹಾಗೆ ಮಾಡಿದ್ದಾರೆ ಅಂತ, ಯಾರ ಅವರ ಗರಡಿಯಲ್ಲಿ ಕುಳಿಸುವುದು, ಅಲ್ಲಿ ನಿಂದನೆ ಮಾಡುವಂಥದ್ದು, ಅವರನ್ನು ಕಣ್ಣೀರು ಬರೆಸುವಂತ ಮಾತು, ಅದು ಬಿಜೆಪಿ ಅವರು, ಕಾಂಗ್ರೆಸ್ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಅವರಿಗೆ ನಾವು ಅತ್ಯಂತ ಗೌರವವನ್ನು ಕೊಡ್ತೇವೆ. ಅವರು ಗಣ್ಯ ನಾಯಕರು. ನನ್ನ ಮಟ್ಟಿಗೆ ಹೇಳುವುದಾದರೆ, ಪಕ್ಷದ ವತಿಯಿಂದ ನಾನು ಹೇಳುದು ಅಂತಲ್ಲ, ನನ್ನ ಮಟ್ಟಿಗೆ ಹೇಳುವುದಾದರೆ ಆಧುನಿಕ ನಾರಾಯಣ ಗುರು ಅಂದ್ರೆ ಜನಾರ್ದನ ಪೂಜಾರಿ ಅವರು, ಅಂತಹ ಒಬ್ಬ ನಾಯಕ ಅವರು. ಆದ್ದರಿಂದ ಅವರ ಬಗ್ಗೆ ನಾವು ಖಂಡಿತವಾಗಿಯೂ ಅವಮಾನ ಮಾಡುವುದಿಲ್ಲ, ಅವಮಾನ ಮಾಡಿದ್ದೂ ಇಲ್ಲ. ಅಲ್ಲ, ಇವರೊಂದು ಹೇಳಿದ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರದ್ದು ಬಿಲ್ಡಿಂಗ್ ಆಗಿದೆ ಅಲ್ಲ ಮಲ್ಲಿಗಟ್ಟೆ, ಅಲ್ಲಿ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಹೋಗಿದ್ರು. ಆಗ ಬಾಗಿಲು ಹಾಕಿದ್ದು ಯಾರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು ಅಲ್ಲಿಂದ ಫೋನ್ ಮಾಡಿ, ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಬಿಡಬೇಡಿ ಅಂತ. ಅದರ ನಂತರ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಅಲ್ಲ, ಇವರು ಹೇಳಿದ್ದಕ್ಕೆ ನಾನು ಹೇಳಿದ್ದು, ದಿನೇಶ್ ಗುಂಡೂರಾವ್ ಅವರನ್ನು ಅವ್ರು ನೋಡಿದರೋ. ದಿನೇಶ್ ಗುಂಡೂರಾವ್ ಅವರು ಇವತ್ತು ಕಾರ್ಯಾಧ್ಯಕ್ಷರು ಭಾರಿ ದೊಡ್ಡ ಪೋಸ್ಟ್ ಅಲ್ಲಿ ಇದ್ದಾರೆ. ಜನಾರ್ದನ್ ಪೂಜಾರಿ ಟೈಮಲ್ಲಿ ದಿನೇಶ್ ಗುಂಡೂರಾವ್ ಅಲ್ಲ, ಗುಂಡೂರಾವ್ ಮಾತ್ರ ನೋಡಿರ್ಬೋದು ಅವರನ್ನು. ದಿನೇಶ್ ಗುಂಡೂರಾವ್ ಗೊತ್ತಿಲ್ಲ ಯಾರು ಹೇಳಿದ್ದು ಏನು ಅಂತ. ಬಟ್ ಅವರಿಗೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕಿಲ್ಲ ಅಂತ ಬಾಗ್ಲಾಕ್ಲಿಕ್ಕೆ ಹೇಳಿದ್ದು ಹೌದು, ಅವರು ವಾಪಸ್ ಬಂದದ್ದು ಹೌದು, ಅದೆಲ್ಲ ಪತ್ರಿಕೆಯಲ್ಲಿ ಬಂದದ್ದು ಹೌದು. ಅದರ ನಂತರ ಮಾನ್ಯ ಜನಾರ್ದನ್ ಪೂಜಾರಿ ಅವರು ಪ್ರೆಸ್ ಕ್ಲಬ್ ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರುವುದು ಹೌದು. ಇದೆಲ್ಲ ಗೊತ್ತಿದ್ದ ವಿಷಯ. ಅದು ಸೈಡ್ ಮಾಡಿದಾರಾ ಎದುರಿಟ್ಟಿದಾರಾ ಇದೆಲ್ಲ ಗೊತ್ತಿರೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರಿಗೆ ಪ್ರೆಸ್ ಕ್ಲಬ್ಗೆ ಇಲ್ಲಿ ಅವರದ್ದು ಕಾಂಗ್ರೆಸ್ ಆಫೀಸಿನಲ್ಲಿ ಪ್ರೆಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿದ್ದು, ಅದಕ್ಕೆ ಜನಾರ್ದನ್ ಪೂಜಾರಿ ಅವರೇ ಪ್ರೆಸ್ ಕ್ಲಬ್ಬಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದು ನಿಮ್ಗೆಲ್ಲ ಗೊತ್ತಿರ್ಬೋದು. ಅದು ಅವರ ಪಾರ್ಟಿ ವಿಷಯ. ಆದ್ರೆ ನಾನೊಂದು ಶೇಖರ್ ಪೂಜಾರಿ ಅವರು ಹೇಳಿದ್ದಕ್ಕೆ ನಾನು ಹೇಳಿದ್ದು, ಜನಾರ್ದನ್ ಪೂಜಾರಿ ಅವರಿಗೆ ಮತ್ತೆ ಒಂದು ಹೇಳ್ತೇನೆ, ಇನ್ನೊಂದು ಸಣ್ಣದು. ಕುದ್ರೋಳಿ ದೇವಸ್ಥಾನದ ರೂವಾರಿ ಎಲ್ಲವೂ ಶೇಖರಣ್ಣನವ್ರಿಗೆ ಗೊತ್ತುಂಟು. ಅವರು ಸಿದ್ದರಾಮಯ್ಯರು ಬಂದಾಗ ಕುದ್ರೋಳಿ ದೇವಸ್ಥಾನಕ್ಕೆ ಬರುದಂತಾಗಿತ್ತು. ಐವನ್ ಡಿಸೋದರ್ ಅವರನ್ನು ಮನೆಗೆ, ಅದು ಅವರ ಇಂಟರ್ನಲ್ ಆದ್ರೂ ಹೇಳಿದ್ ನಾನು, ಅವರಿಗೆ ಬಹಳ ಕಾದು ಇವರಿಗೆ ನಮ್ಮ ಜನಾರ್ದನ್ ಪೂಜಾರಿ ಅವರಿಗೆ ಬಹಳ ಬೇಸರ ಆಗಿದೆ. ಅವರನ್ನು ಯಾರು ಐವನ್ ಡಿಸೋದನವರು ಊಟಕ್ಕೋ ಕಾಪಿಗೇನೋ ಅವರ ಮನೆಗೆ ಕರ್ಕೊಂಡೋಗಿ ಕುದ್ರೋಳಿ ದೇವಸ್ಥಾನಕ್ಕೆ ಬರದಾಗೆ ಮಾಡಿದ್ರು.
ಇನಾಗ್ರೇಷನ್ ಎಲ್ಲ ಇದೆಲ್ಲ ಗೊತ್ತಿರಬಹುದು ಇವರಿಗೆ, ನಾವೇನು ಹೇಳುದಿಲ್ಲ. ಅದ್ರ ಬಗ್ಗೆ ಕೇಳಿ ಹೌದೌದು ನೋಡಿ, ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕರು ನಮ್ಮ ಜನಾರ್ದನ ಪೂಜಾರಿ ಅವರು. ಆದ್ರೆ ಈಗ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಸಕ್ರಿಯವಾದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ನವರು ಹಿಂದೆ ಜರಿತಾ ಇದ್ದಾರೆ. ಈಗ ನೀವು ಹೇಳಿದ್ರೆ ಅವರು ಬರಲಿಲ್ಲ ಅಂತ, ಆದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ಇರ್ತದೆ. ಒಂದು. ಎರಡನೇದಾಗಿ ಮುಖ್ಯಮಂತ್ರಿ ಬರುವಾಗ ನಮ್ಮ ಕುದ್ರೋಳಿ ಕ್ಷೇತ್ರದಲ್ಲಿ ಎಷ್ಟೊಂದು ಜನ ಬೀಡು ಇರ್ತದೆ ಅಂದ್ರೆ ನಿಮ್ಗೆ ಗೊತ್ತಿರುವಂತದ್ದು. ಮುಖ್ಯಮಂತ್ರಿಯವರು ಇದನ್ನು ಅರಿತು ಇಷ್ಟೊಂದು ಲಕ್ಷೋಪಲಕ್ಷ ಜನದ ನಾನು ಬಂದು ಅವರಿಗೆ ತೊಂದರೆ ಆಗಬಾರ್ದು ಎಂಬಂತಹ ಕಾರಣದಿಂದ ಅದನ್ನು ಆ ಕಾರ್ಯಕ್ರಮ ರದ್ದು ಮಾಡಿದ್ದು ಹೌದು. ಹಾಗಾದ್ರೆ ಮುಖ್ಯಮಂತ್ರಿ ಅವರು ಇದು ಮೊದಲ ಬಾರಿಗೆ ಮಾತ್ರವಾ ಅಂತ ಹೇಳಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಮತ್ತೆ ಅದು ಪ್ರಥಮ ದಿನ ಅಲ್ಲಿ ಜನ ಇರಲಿಲ್ಲ, ಜನ ಇರ್ಲಿಲ್ಲ ಅಂತ ಹೇಳುದು ಬೇಡ, ಲಕ್ಷೋಪಲಕ್ಷ ಜನ ಅಲ್ಲಿ ಇರ್ತಾರೆ, ನಾನು ಹೋಗಿದ್ದೇನೆ, ಅದರಿಂದ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಬೇಸರದಲ್ಲಿ ಜನ ಇದ್ರು ಓಕೆ, ಆದ್ರೂ ನಂಬೋದು. ಆದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಇದೇನು ಮೊದಲ ಬಾರಿಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದೇನಲ್ಲ, ಮೊದಲ ಬಾರಿಗೆ ಆಗಿರ್ಬಹುದು, ಈ ಹಿಂದೆನೂ ಕೂಡ ಹಲವಾರು ಆದರೂ ಅಫಿಷಿಯಲ್ ಆಗಿ ಅವರಿಗೆ ಇನ್ವಿಟೇಷನ್ ಇದ್ದಿಲ್ಲ ಎಂಬ ಕಾರಣಕ್ಕಾಗಿ ಅವರು ಬರಲಿಲ್ಲ. ಮತ್ತೆ ಇವತ್ತು ಐವನ್ ಡಿಸೋಜ ಕಾರಣರು ಮತ್ತೊಬ್ಬರು ಕಾರಣರು ಸುಮ್ಮನೆ ಯಾರ್ಯಾರು ಎಳೆದುಕೊಳ್ಬೇಡಿ, ಯಾಕಂದ್ರೆ ಐವನ್ ಡಿಸೋಜರು ಅಲ್ಲಿಯೇ ಭಕ್ತರೆ, ಅವರು ಕೂಡ ಅಲ್ಲಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊನ್ನೆ ಅವರ ಆತ್ಮಚರಿತ್ರೆ ಬಿಡುಗಡೆಯಾಗಿತ್ತು, ಅವತ್ತು ಅವರು ಬಂದಿದ್ದಾರೆ. ಆದ್ರೆ ಸುಮ್ಗೆ ಐವನ್ ಡಿಸೋಜರ ಕಾರಣಕರ್ತರು ಮತ್ತೊಬ್ಬರು ಕಾರಣಕರ್ತರು ಅಂತ ನೀವು ರಾಜಕೀಯವಾಗಿ ಅದನ್ನು ಉಪಯೋಗಿಸುವುದು ಬೇಡ. ನಮ್ಮ ಪಕ್ಷದ ಆಸ್ತಿ ಜನಾರ್ದನ ಪೂಜಾರಿ ಅವರು, ಆಯ್ತಲ್ಲ, ಇದು ನಮ್ಮ ಆಂತರಿಕ ವಿಚಾರ. ನಾವು ಕಚ್ಚಾಡ್ತೇವೆ, ಒಟ್ಟಾಗ್ತೇವೆ, ಅದರ ಬಗ್ಗೆ ನೀವು ಚಿಂತಿಸಬೇಡಿ. ನಾವು ನಮ್ಮವರನ್ನು ಗೌರವದಿಂದ ಕಾಣುತ್ತೇವೆ. ಜನಾರ್ದನ ಪೂಜಾರಿ ಅವರಿಗೆ ಪರ್ಮನೆಂಟ್ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಅಲ್ಲಿ ಆಹ್ವಾನವನ್ನು ನಾವೀಗ ನೀಡಿದ್ದೇವೆ. ಇದು ಮೊದಲಿಂದ ಇದ್ದಂಥದ್ದು. ಈಗ ಈಸ್ ಅ ಪರ್ಮನೆಂಟ್ ಇನ್ವೈಟಿ, ಈಸ್ ಅ ಪರ್ಮನೆಂಟ್ ಇನ್ವೈಟಿ ಫಾರ್ ದೇರ್ ಕೈಂಡ್ ಇನ್ಫಾರ್ಮೇಶನ್. ಮನಸ್ತಾಪ ಆಗುವುದು ಸಹಜ, ಅದಕ್ಕಾಗಿ ಅವರನ್ನು ಅನಾವಶ್ಯಕವಾಗಿ ದೂಷಿಸುವುದು ಬೇಡ. ನಾವು ಜನಾರ್ದನ ಪೂಜೆಯನ್ನು ಅತ್ಯಂತ ಭಕ್ತಿಭಾವದಿಂದ ಕಾಣ್ತೇವೆ. ವೈಯಕ್ತಿಕ ಮಾತೇನಲ್ಲ, ಇದು ಯಡಿಯೂರಪ್ಪನವರು ನಿನ್ನೆ ಕೊಟ್ಟಂತ ಮಾತು, ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಓಕೆ, ಅದ್ರ ಜೊತೆ ಅವರು ಮತ್ತೊಂದು ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ನಾಗರಿಕನ ಮೇಲೂ 42,000 ಸಾಲವನ್ನು ಮುಖ್ಯಮಂತ್ರಿ ಅವರಿಗೆ ಹೊರಿಸ್ತಾ ಇದ್ದಾರೆ. ಆ ಒಂದು ಸರ್ಕಾರವನ್ನು ಸಾಲದ ರೂಪವಾಗಿ ನಡೆಸ್ತಾ ಇದೆ 5 ವರ್ಷದಿಂದ. ಈಗ ಕೊನೆಗೊಂಡಿದೆ ಸರ್ಕಾರ, ಕೊನೆಗೊಳ್ಳುವಂತ ಇನ್ನೇನು ಚುನಾವಣೆ ಬರ್ತದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಈಗ 42,000 ಇದಕ್ಕೆ ಸ್ಪಷ್ಟೀಕರಣ ನೀಡಲಿಕ್ಕೆ ಬಯಸ್ತಾ ಇದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ಏನು ಮಾಡಿದ್ರೆ ಇವರಿಗೆ ಬೇರೆ ರೀತಿಯಲ್ಲಿ ಕಾಣ್ತದೆ, ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅನ್ನಭಾಗ್ಯವನ್ನು ಕೊಟ್ಟಾಗ ಅವರು ಏನ್ ಹೇಳಿದ್ರು ಗೊತ್ತೇನು? ಅನ್ನಭಾಗ್ಯ ಕೊಟ್ರೆ ಬಡವರು ಸೋಮಾರಿಗಳಾಗ್ತಾರೆ ಅಂತ. ಈಗ ಅದು ಸಕ್ಸಸ್ ಆಗಿದೆ, ಈಗ ಹೇಳ್ತಾರೆ ಅದು ನಮ್ಮ ಭಾಗ್ಯ ಅಂತ. ಆಯ್ತಲ್ಲ, ಅಕ್ಕಿ ಭಾಗ್ಯ ಕೊಟ್ಟಾಗ ಹಾಗೆ ಹೇಳಿದ್ರು, ಮೊಟ್ಟೆ ಭಾಗ್ಯ ಕೊಟ್ಟಾಗ ಹೇಳಿದ್ರು ಮಕ್ಕಳಿಗೆ ಅದು ಒಳ್ಳೇದಿಲ್ಲ, ಮೊಟ್ಟೆ ಬೇಡ, ಅದಕ್ಕಾಗಿ ಪ್ಲಾಸ್ಟಿಕ್ ಮೊಟ್ಟೆಯನ್ನು ತೆಲಿಬಿಟ್ರು. ಅದು ವಿಫಲವಾಯಿತು, ಜನತೆಗೆ ಗೊತ್ತಾಯ್ತು. ಇಂದಿರಾ ಕ್ಯಾಂಟೀನ್ ಮಾಡಿದೆವು ನಾವು. ಇಂದಿರಾ ಕ್ಯಾಂಟೀನ್ ಮಾಡುವಾಗ ಜೇಳೆಯನ್ನು ತಂದಿಟ್ರು. ಬಹುಶಃ ಪುಣ್ಯಕ್ಕೆ ನಮ್ಮ CC ಕ್ಯಾಮರಾ ಕ್ಯಾಚ್ ಮಾಡಿತು, ಒಬ್ರು ಬಂದು ಹಾಕಿದ್ದಾರೆ ಅಂತ. ಇಟ್ ಇಸ್ ನಥಿಂಗ್ ಬಟ್ ಸಂಬಡಿ ಹೂ ಕ್ಯಾನ್ ಟಾಲರೇಟ್ ದಟ್, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಫೇಮಸ್ ಇನ್ ಕರ್ನಾಟಕ. ಇಂದಿರಾ ಕ್ಯಾಂಟೀನ್ ನಲ್ಲಿ ಬಡವರು 3 ಹೊತ್ತು ಆರಾಮಾಗಿ ಊಟ ಮಾಡಿ ಈ ಜನ ನೆಮ್ಮದಿಯಾಗಿ ಬದುಕಬಹುದು ಎಂಬಂತಹ ಸಂದೇಶ ಹೋಗ್ತದಲ್ಲ, ಅದಕ್ಕಾಗಿ ಜೇಳೆಯನ್ನು ತಂದು ಹಾಕಿದ್ರು. ಸೊ ವಾಟ್ ಎವರ್ ದೇ ಡೂ ಇಟ್ ಆಸ್ ಅ ಪೊಲಿಟಿಕಲ್. ಹಾಗಾದ್ರೆ ನಿಮ್ಮ ಅಭಿವೃದ್ಧಿಯಲ್ಲಿ ಇವರು ಕೂಡ ಕೈ ಹಾಕ್ತಾ ಇದ್ದಾರೆ. ಅಭಿವೃದ್ಧಿಯಲ್ಲಿ ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರವನ್ನು ಜನತೆ ಒಪ್ಪಿದೆ. ಕಾಂಗ್ರೆಸ್ ಸರ್ಕಾರ ಜನಪರ ಸರ್ಕಾರ. ಈ 5 ವರ್ಷದಲ್ಲಿ ಮಾಡಿದಂತಹ ಸೇವೆ, ಇಷ್ಟು ದೇವರಾಜ ಅರಸನ ನಂತರ ಇಷ್ಟೊಂದು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಿದಂತ ಮುಖ್ಯಮಂತ್ರಿಗಳು ಯಾರೂ ಇಲ್ಲ. ನುಡಿದಂತೆ ನಡೆದ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ನೀವು ಬಿಜೆಪಿ ಸರ್ಕಾರವನ್ನು ಕೇಳಿ 5 ವರ್ಷದಲ್ಲಿ ಏನು ಮಾಡಿದೆ? ನಥಿಂಗ್. 3 ಮುಖ್ಯಮಂತ್ರಿಗಳು, ರೆಸಾರ್ಟ್ ರಾಜಕೀಯ, ಗಣಿ ರಾಜಕೀಯ, ಬೇರೆ ಎಲ್ಲೆಲ್ಲ ಅನಾಚಾರ ಆಗಿದೆ, ಅದರ ಬಗ್ಗೆ ನಾವು ಮಾತಾಡುದಿಲ್ಲ. ನಿಮಗೆ ಗೊತ್ತಿರುವಂತಹ ವಿಚಾರ, ಎಲ್ಲೆಲ್ಲಿ ದಾಳಿ ಆಗಿದೆ, ಚರ್ಚ್ ಅಟ್ಯಾಕ್ ಆಗಿದೆ, ಪಬ್ ದಾಳಿ ಆಗಿದೆ. ವಿ ಡೋಂಟ್ ಟಾಕ್ ಆನ್ ದಟ್ ಆಸ್ಪೆಕ್ಟ್. ಬಟ್ ಇದು ಎಲ್ಲ ನಡೆದದ್ದು ಅವರ ಸರ್ಕಾರದಲ್ಲಿ. ಸೊ ದೇ ಡೋಂಟ್ ಹ್ಯಾವ್ ಮೋರಲ್ ಗ್ರೌಂಡ್ ಟು ಫೈಟ್ ದಿಸ್ ಎಲೆಕ್ಷನ್. ಸಂಜಯ್ ಪ್ರಭು ಅವರು ಈಗ ಅವರು 3 ಮುಖ್ಯಮಂತ್ರಿ ಅಂತ ನಮ್ಗೆ ಹೇಳ್ತಾರೆ. ಯಾಕಂದ್ರೆ ಅವರು ಸಹ ತುಂಬಾ ವರ್ಷದಿಂದ ಇದ್ದಾರೆ. ವೀರೇಂದ್ರ ಪಾಟೀಲ್ ಅವರು ಸರಿ ಇರುವಾಗ ಕೆಳಗಾಕಿ ಬಂಗಾರಪ್ಪನವರನ್ನು ಮಾಡಿದ್ರು. ಬಂಗಾರಪ್ಪನವರು ಇದು ಹೇಳುವಾಗ ವೀರಪ್ಪ ಮೊಯ್ಲಿಯನ್ನು ಮಾಡಿದ್ರು. ಅವರವರ ಪಾರ್ಟಿಯಲ್ಲಿ ಕೆಲವು ಸಮಸ್ಯೆಗಳು ಬರುವಾಗ ಯಾರ್ಯಾರು ಮಾಡ್ತಾರೆ. ಇವರು 3 ಮುಖ್ಯಮಂತ್ರಿ ಅವರ ಕಾಲದಲ್ಲಿ ಸಹ 3 ಮುಖ್ಯಮಂತ್ರಿಗಳು ಆಗಿದೆ ಅಂತ ಹೇಳುವುದನ್ನು ಅವರು ಸ್ವಲ್ಪ ನೆನ್ಪಿಟ್ರೆ ಒಳ್ಳೇದಷ್ಟೇ. ಅದ ವೀರೇಂದ್ರ ಪಾಟೀಲ್ ಸರಿ ಇದ್ರು, ಏನಾಗ್ಲಿಲ್ಲ. ರಾಜೀವ್ ಗಾಂಧಿ ಅವರಿಗೆ ಅಲ್ಲಿ ATM ಇದು ಬರ್ತಿರ್ಲಿಲ್ಲ, ಅದಕ್ಕೆ ಕೂಡಲೇ ಅವರನ್ನು ಕೆಳಗಾಕಿದ್ರು, ಬಂಗಾರಪ್ಪನವರನ್ನು ಮಾಡಿದ್ರು. ಬಂಗಾರಪ್ಪನವರದ್ದು ಗೊತ್ತುಂಟು ನಿಮಗೆ. ವೀರಪ್ಪ ಮೊಯ್ಲಿಯನ್ನು ಮಾಡಿದ್ದಾರೆ ಲಾಸ್ಟಿಗೆ 10 ತಿಂಗಳು. ಇದು ಹೇಳಲಿಕ್ಕೆ 3 ಆಗ್ಬೋದು 6 ಆಗ್ಬೋದು ಏನಾಗ್ಬೋದು, ಆದ್ರೆ ನೀವು ಏನು ಮಾಡಿದಿರಿ ಅಂತ ಅವರ ಕಾಲದಲ್ಲಿ. ಈಗ ಇವರು ಹೇಳುದು ಏನು ಮಾಡಿಲ್ಲ ಅಂತ, ನಾವೇನಾದ್ರು ಮಾಡಿದೇವಂತ ವಿಷಯ ಅಲ್ಲಿ ಬರುವುದಿಲ್ಲ. ಈಗ ವಿಷಯ ಬರುವುದು ಏನಂತ ಕೇಳಿದ್ರೆ, ಚುನಾವಣೆ ಹತ್ರ ಬರ್ತಾ ನಿಮಿತ್ತ
ಸಿದ್ದರಾಮಯ್ಯನವರಿಗೆ ಇಷ್ಟು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿ ನಾನು ಮಾಡಿದೆ ಅಂತ ಹೇಳೋದು ಬೇಡ. ಈಗ ಇವರು ಹೇಳಿದಾಗ ಅವರಿಗೆ ಈಗ ಅದು ಕೆಲಸ ಶುರುವಾಗಿದೆ. ಈಗ ಅದು ಕೂಡ ಒಂದು ಜಾಹೀರಾತು ಏಜೆನ್ಸಿ ಅವರಿಗೆ ಬೇರೆ ಏನಿಲ್ಲ. ಹೇಳ್ತೇನೆ, ಇಷ್ಟು ಅಡ್ವರ್ಟೈಸ್ಮೆಂಟ್, ಎಲ್ಲಿ ಹೋರ್ಡಿಂಗ್ಗಳು ಸಿಕ್ಲಿ, ಎಲ್ಲಿ ಬೋರ್ಡ್ಗಳು ಸಿಕ್ಲಿ, ನಂಬರ್ ಒನ್ ಸಿದ್ದರಾಮಯ್ಯ ಅಂತ ಹಾಕ್ತಾ ಇರಬೇಕಾದ್ರೆ ಒಬ್ಬ ನಂಬರ್ 1 ಆದವನಿಗೆ ಅದು ಹಾಕ್ಬೇಕಂತ ಉಂಟಾ? ಎಲ್ಲ ಬಡವರು ಅದನ್ನು ನೋಡಿ ನಂಬರ್ 1 ಹೇಳುದಾ? ಮನುಷ್ಯನಿಗೆ ಯಾಕೆ ಅವ ಮಾಡ್ತಾನೆ ಅಡ್ವರ್ಟೈಸ್ಮೆಂಟ್? ನಿಮ್ಗೆ ಗೊತ್ತಿರ್ಬೋದು, ಪ್ರಾಡಕ್ಟ್ ಮೇಲೆ ಬ್ರ್ಯಾಂಡಿಂಗ್ ಆಗಬೇಕು ಅಂತ ಹೇಳಿ ಒಂದು ಜಾಹೀರಾತು ಇದು ಮಾಡೋದು. ಹಾಗೆ ಸಿದ್ದರಾಮಯ್ಯರು ಸರ್ಕಾರದ ಹಣದಲ್ಲಿ ಬ್ರ್ಯಾಂಡಿಂಗ್ ಆಗ್ತಾ ಇದ್ದಾರೆ. ಎಷ್ಟು ಸಮಯ ಏನು ಅದು ಅವರಿಗೆ ಬಿಟ್ಟ ವಿಷಯ. ಎಲ್ಲಾ ಕಡೆ ಅವರದ್ದು ಬ್ರ್ಯಾಂಡಿಂಗ್. ಈಗ ಯಾವುದು ಪೇಪರ್ ನೋಡಿ ನೀವು ಬೇಕಾದ್ರೆ 4 ಪೇಜ್ 6 ಪೇಜ್ ಅವರದ್ದೇ, ಏನು ವಿಷಯ ಎಂತ ಅಂತ ಗೊತ್ತಿಲ್ಲ, ಏಕ್ದಮ್ ಅವರದ್ದೇ ಬರ್ತಾ ಇರೋದು. ಯಾಕಂತ ಕೇಳಿದ್ರೆ ಮಾಧ್ಯಮದಲ್ಲಾಗ್ಲಿ ಎಲ್ಲಿ ಆಗ್ಲಿ ಆದಷ್ಟು ಅವರು ಒದ್ದಾಡ್ತಾ ಇದ್ದಾರೆ, ತನ್ನ ಪರ ಬರಬೇಕು. ಇಲ್ಲಿ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಯಾಕಂತ ಕೇಳಿದ್ರೆ ಅವರು ಹಿಂದೂ ವಿರೋಧಿ ಜನ ಆದ ನಿಮಿತ್ತ ಅದು ಕಾಂಗ್ರೆಸ್ನಲ್ಲಿ ಇದ್ದವರಿಗೂ ನುಂಗಲಾರದ ತುಪ್ಪಾಗಿದೆ ಹೇಳುದು ಮಾತ್ರ. ಯಾಕಂತ ಕೇಳಿದ್ರೆ ಅವರು ಸಮಾಜವಾದಿ ಜನ, ಅವರು ಕಾಂಗ್ರೆಸ್ ಅನ್ನು ವಿರೋಧ ಮಾಡಿದ ಜನ, ಅವರ ಬ್ಲಡ್ಡೇ ಕಾಂಗ್ರೆಸ್ಗೆ ವಿರೋಧ ಮಾಡಿತ್ತು. ಈಗ ಸಿದ್ದರಾಮಯ್ಯನ ಸರ್ಕಾರ ಆಗಿದೆ ಹೊರತು ಇವರದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಸಿದ್ದರಾಮಯ್ಯನನ್ನು ಆಚೆ ಮಾಡ್ಲಿಕ್ಕೂ ಅಲ್ಲ, ಈಚೆ ಬಿಡ್ಲಿಕ್ಕೂ ಅಲ್ಲ ಅಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ. ಯಾಕಂದ್ರೆ ಈಸ್ ಎ ಸೋಷಿಯಲಿಸ್ಟ್, ಲೀಡಿಂಗ್ ಸೋಷಿಯಲಿಸ್ಟ್ ಮ್ಯಾನ್. ಅವರು ಇಂದಿರಾ ಗಾಂಧಿಯ ಎದುರು ನಿಂತು ಇಂದಿರಾ ಗಾಂಧಿಯ ಈಗ ಅದೇ ಕ್ಯಾಂಟೀನ್ ಅವರೇ ಓಪನ್ ಮಾಡೋದು. ಅವರಿಗೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡ್ತಾ ಇರೋ ಒಂದು ತರ ಆಗ್ತದೆ. ಯಾಕಂದ್ರೆ ಇಂದಿರಾ ಗಾಂಧಿ ಅವರನ್ನು ಅವರು ಅಷ್ಟು ವಿರೋಧಿಸಿದ್ದು ಜನ ಅವರ ಜೀವಮಾನದಲ್ಲಿ. ಅದೆಲ್ಲ ಇವರಿಗೆ ಹೊಸ ಕಾಂಗ್ರೆಸ್ನವರಿಗೆ ಗೊತ್ತುಂಟ ಇಲ್ವೋ? ಆದ್ರೆ ಹಳೆ ಕಾಂಗ್ರೆಸ್ನವರಿಗೆ ಇದು 100% ಗೊತ್ತು. ಶೇಖರ್ ಬಿಜಾರಿ ಅವರೇ, ಈಗ ಕಾಂಗ್ರೆಸ್ ಪಕ್ಷದ ರಾಜ್ಯದ ಬೊಕ್ಕಸದಿಂದ ಹಣವನ್ನು ಪಡೆದುಕೊಂಡು ಅವರ ಒಂದು ಜಾಹೀರಾತಿಗಾಗಿ ಬಳಸ್ತಾ ಇದ್ದಾರೆ. ಇದು ಒಂದು ದೊಡ್ಡ ರೀತಿಯಾದಂತಹ ಹಗರಣವನ್ನು ಮುಂದೆ ತರ್ತದೆ ಅನ್ನುವಂಥದ್ದು ಕೂಡ ಈಗ ಅಲ್ಲಲ್ಲಿ ಕೂಡ ಪ್ರಸ್ತಾಪವಾಗ್ತಾ ಇರುವಂತಹ ಮಾತುಗಳು. ನಾನೊಂದು ನಿಮ್ಮಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಗುಜರಾತ್ ಮಾಡೆಲ್ ಅಂತ ಹೇಳಿದ್ರು, ದೇಶಾದ್ಯಂತ ಪ್ರಚಾರ ಮಾಡಿದ್ರು. ಗುಜರಾತ್ ನಲ್ಲಿ ಅಷ್ಟು ಡೆವಲಪ್ಮೆಂಟ್ ಆಗಿದ್ರೆ ಪ್ರಧಾನಮಂತ್ರಿ ಅವರು 36 ಬಾರಿ ಮೊನ್ನೆ ಚುನಾವಣೆಗೆ ಬರ್ಬೇಕಿತ್ತ? ಅಷ್ಟೊಂದು ಖರ್ಚು ಮಾಡ್ಬೇಕಿತ್ತ? ಈಗ ನಮಗೆ ಇವರ ಒಂದು ಬೆಟ್ಟು ಇವರಿಗೆ ತೋರಿಸ್ತೀವಿ ಅಂತ ಇವರು ಆಲೋಚನೆ ಮಾಡಬೇಕು. 36 ಬಾರಿ ಬಂದರೆ ಅದು ಇದು ರಾಜ್ಯಕ್ಕೆ ಚುನಾವಣೆಗೆ, ರಾಜ್ಯಸಭೆ ಚುನಾವಣೆಗೆ ಆಗಿರುವಾಗ ಇವರು ಅಭಿವೃದ್ಧಿ ಮಾಡಿದ್ರೆ ಇವರಿಗೆ ಅಷ್ಟೊಂದು ಪ್ರಚಾರ ಅಗತ್ಯ ಇತ್ತಾ? ಇದು ಅವರನ್ನು ಪ್ರಶ್ನೆ ನಾವು ಮಾಡಬೇಕಾಗ್ತದೆ. ಈಗ ನಾವು ಈ ಪ್ರಚಾರವನ್ನು ಅವರು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು, ನಾವು ಒಳ್ಳೆಯ ಕೆಲಸ ಮಾಡಿದ್ದೇವೆ, ಆ ಮಾಡಿದಂತ ವಿಷಯ ಜನತೆಗೆ ಅರ್ಥ ಆಗಬೇಕು, ತಿಳಿಬೇಕು. ಯಾಕೆಂತ ಕೇಳಿದ್ರೆ ನಾವು ಏನು ಒಳ್ಳೆ ಕೆಲಸ ಮಾಡಿದ್ರು ಇವರು ಅದನ್ನು ಅಪಪ್ರಚಾರವೇ ಮಾಡುವಂಥದ್ದು. ಅಕ್ಕಿ ಕೊಟ್ರೆ ಅಕ್ಕಿ ಒಳ್ಳೇದಿಲ್ಲ, ಮೊಟ್ಟೆ ಕೊಟ್ಟಿದ್ರೆ ಪ್ಲಾಸ್ಟಿಕ್ ಮೊಟ್ಟೆ, ಇಂದಿರಾ ಗಾಂಧಿ ಇದ್ರೆ ಅದ್ರಿಗೆ ಈ ಜಿರಳೆ, ಈ ತರದ ಅಪಪ್ರಚಾರವನ್ನೇ ಮಾಡ್ತಾರೆ ಹೊರತು ಅವರು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡ್ಲಿಕ್ಕೋಸ್ಕರ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮಾಡಿದಂತಹ ಒಳ್ಳೆಯ ಕೆಲಸವನ್ನು ನಾವು 165 ಭರವಸೆಯನ್ನು ಕೊಟ್ಟಿದ್ದೇವೆ, ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ದೇವೆ. ವಾಟ್ ಇಸ್ ರಾಂಗ್ ಇನ್ ದಟ್? ವಿ ಹ್ಯಾವ್ ಡನ್ ಇಟ್, ವಿ ಆರ್ ಎಕ್ಸ್ಪ್ರೆಸಿಂಗ್ ದಟ್ ಟು ದ ಪೀಪಲ್. ವಾಟ್ ಇಸ್ ರಾಂಗ್ ಇನ್ ದಟ್? ನಾವೇನು ಸುಳ್ಳು ಹೇಳಿದೇವಾ? ನಾವೇನು 15 ಲಕ್ಷ ಖಾತೆಗೆ ಹಾಕ್ತೇವೆ ಅಂತ ಹೇಳಿದೇವಾ? ನಾವೇನು ನಕ್ಸಲಿಸಂ ನಿರ್ನಾಮ ಮಾಡ್ತೇವೆ ಅಂತ ಹೇಳಿದವಾ? ಇಲ್ಲ. 1 ರ್ಯಾಂಕ್ 1 ಪೆನ್ಷನ್ ನಾವು ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿದ್ರಾ? ಟೆರರಿಸಂ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳಿದ್ರು, ಮಾಡಿದ್ರಾ? ಇಲ್ಲ. ಇವರು ಎಲ್ಲವನ್ನು ಹೇಳಿದ್ದು ಮಾತ್ರ ಮಾಡಲಿಲ್ಲ. ನಾವು ಹಾಗೆಲ್ಲ ಏನು ನುಡಿದೇವೆ ಅದನ್ನು ನಡೆದು ತೋರಿಸಿದ್ದೇವೆ. ಆದ್ರಿಂದ ವಿ ಹ್ಯಾವ್ ನಾಟ್ ಟೋಲ್ಡ್ ಎನಿ ಲೈಸ್. ಹಾಗಾದ್ರೆ ಮೋದಿ ಅವರ ಹೇಳಿಕೆ ಮಾತ್ರ ಕಾರ್ಯರೂಪಕ್ಕೆ ತರಲಿಲ್ಲ. ಇಲ್ಲ, ಈಗ ಅವರಿಗೆ ಚುನಾವಣಾ ವಿಷಯ ಇಲ್ಲ, ಅದಕ್ಕಾಗಿ ಸಿದ್ದರಾಮಯ್ಯ ಸರ್ಕಾರವನ್ನ ಅನ್ನೆಸೆಸರಿಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು. ಹಾಗಾದ್ರೆ ಬಿಜೆಪಿ ಅವರು ಕಾಂಗ್ರೆಸ್ನ ಅಂದ್ರೆ ಸಿದ್ದರಾಮಯ್ಯನವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚುನಾವಣೆ. ನಾವು ಸಿದ್ದರಾಮಯ್ಯರಿಗೆ ಟಾರ್ಗೆಟ್ ಮಾಡುದು. ನಾವೊಂದು ಪೊಲಿಟಿಕಲ್ ಪಾರ್ಟಿ, ನಾವು ಸಿದ್ದರಾಮಯ್ಯರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅವರದ್ದು. ಅವರು ಎಲ್ಲಿ ಹೋದ್ರೆ ಸಮೇತ ಧರ್ಮ ಹೊಡಿಲಿಕ್ಕೆ ಹೋಗ್ತಾರೆ. ಇವರು ಕಾಂಗ್ರೆಸ್ನ ಒಂದು ವಕ್ತಾರರು, ಅವರು ಹಾಗೆ ಮಾತಾಡಬೇಕು. ಆದ್ರೆ ಒಳಗಿಂದೊಳಗೆ ಎಲ್ಲಿ ಧರ್ಮಕ್ಕೆ ಕೈ ಹಾಕ್ತಾರ? ಯಾಕಂತ ನೋಡ್ಬೋದು ನೀವು, ಅಲ್ಲಿ ಲಿಂಗಾಯತ ಮತ್ತೆ ವೀರಶೈವ ವಿರೋಧ ಇವರಿಗೆ ಎಂತ ಸಂಬಂಧ ಉಂಟದು? ರಾಜಕೀಯ ಕೂತ್ಕೊಂಡ್ರು ಒಂದು ಹಾಕಿದ್ರು ಕಲ್ಲು, ಆಯ್ತೆ ಈಚೆ ಬದಿಯಿಂದ ಬಂದ್ರು, ಅಲ್ಪಸಂಖ್ಯಾತರಾಗಿ ಕೊಡ್ತೇನೆ ಲಿಂಗಾಯತರಿಗೆ, ಲಿಂಗಾಯತರ ಪರ್ಸೆಂಟೇಜ್ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಸಂವಿಧಾನದಲ್ಲಿ ಎಷ್ಟುಂಟಂತ ಇವರಿಗೆ ಗೊತ್ತುಂಟ. ಇವರು ಲಾಯರ್ ರೀ, ಸಿದ್ದರಾಮಯ್ಯ ಲಾಯರ್. ಯಾಕೆ ಕಲ್ತದ್ದು ಏನಂತ ಗೊತ್ತಿಲ್ಲ. ಲಿಂಗಾಯತ ಧರ್ಮಕ್ಕೆ ಅಲ್ಪಸಂಖ್ಯಾತ ಕೊಟ್ಟರೆ ಮುಸ್ಲಿಮರಿಗೆ ಪುನಃ ಅಲ್ಪಸಂಖ್ಯಾತ ಉಂಟಾ? ಒಂದು ಪರ್ಸೆಂಟೇಜ್ ಇಲ್ವಾ? ಇವರಿಗೆ ಕ್ಯಾಲ್ಕುಲೇಷನ್ ಇಲ್ವಾ? ಯಾಕೆ ಅಂತ ಕೇಳಿದ್ರೆ ಒಂದು ಗಡಿಬಿಡಿ ಮಾಡಿ ಹಾಕುವ ಅಂತ ಇವರಿಗೆ ಜೀವಮಾನದಲ್ಲಿ ಅಭಿವೃದ್ಧಿ ಮಾಡಿ ಮೇಲೆ ಬರಲಿ ಗೊತ್ತಿಲ್ಲ. ಇಲ್ಲಿ ಬಂದ್ರು, ರಾಮಲಿಂಗಾರೆಡ್ಡಿ ಹೇಳಿದ, ಯಾರಿದ್ರು ಒಳಗ ಕೇಳಿದ. ಅಲ್ಲಿ PFI ಮತ್ತೆ ನಮ್ಮ SDPI ಮತ್ತೆ ಇವರದ್ದು ಎಲ್ಲ ಕೇಸು ಇವರು ಆಡಳಿತಕ್ಕೆ ಬಂದ ಕೂಡಲೇ ಮಾಡಿದ ಸಾಧನೆ ಏನಂದ್ರೆ 3 ತಿಂಗಳಲ್ಲಿ ಎಲ್ಲ ಕೇಸನ್ನು ತೆಗೆದು ಬಿಟ್ರು. ಎಲ್ಲ ತೆಗೆದ್ರು, ಎಲ್ಲ ಪೊಲೀಸಿಗೆ ಹೇಳಿದ್ರು ಪೂರಗೆ ಪೋಡು ಅಂತ ಎಲ್ಲ ಹೇಳಿದ್ದು. ಅದರ ನಂತರ ಏನು ಅನಾಹುತ ಆಯ್ತು ಇವತ್ತು ಡಿಸ್ಕಸ್ ಮಾಡೋ ವಿಷಯ ಎಲ್ಲ ನಿಮ್ಗೆಲ್ಲ ಗೊತ್ತಿರಬಹುದು. ಅವರದ್ದು 1 ಪಾಯಿಂಟ್ ಎಜೆಂಡಾ.
ಅವರು ಏನಂತ ಕೇಳಿದ್ರೆ ಅಲ್ಪಸಂಖ್ಯಾತರು ಅನ್ನು ಹಿಡ್ಕೊಂಡು ನಿಲ್ಲುದು, ಅದೇ ಅದು ನಮ್ಮದು ಹಕ್ಕಿನ ಇದು ಅಂತ. ಮತ್ತೆ ಒಮ್ಮೆ ಅಹಿಂದ ಅಂತ ಹೇಳ್ತಾರೆ. ಈಗ ಈಚೆ ಲಿಂಗಾಯತ ಹೇಳುವಾಗ ಅಲ್ಲಿ ದಲಿತರದ್ದು ಸಮಸ್ಯೆ ಬರ್ತದೆ. ಇವರದ್ದು ಕ್ಯಾಲ್ಕುಲೇಷನ್ ಎಲ್ಲ ಉಲ್ಟಾ ಬಲ್ಟ ಆಗ್ತಾ ಉಂಟು. ಹಾಗೆ ಸಿದ್ದರಾಮಯ್ಯರಿಗೆ ಈಗ ಏನೂ ಮಾತನಾಡಲಿಕ್ಕಿಲ್ಲ, ಇದನ್ನೇ ಮಾಡಬೇಕು, ಯಾವುದು ಹೋರ್ಡಿಂಗ್ಗಳನ್ನು ಹಾಕಬೇಕು ಮತ್ತೆ ಪೇಪರಿಗೆ ಕೊಡಬೇಕು, ಬೇರೆ ಏನೂ ಇಲ್ಲ. ಇವರು ಸಾಧನೆ, ಇವರದ್ದು ಲಾ ಆ್ಯಂಡ್ ಆರ್ಡರ್ ಹೇಗುಂಟಂತ ಗೊತ್ತುಂಟು. ಹ್ಯಾರಿಸ್ ಏನು ಕಾಂಗ್ರೆಸ್ ಇದ್ದು ಲೀಡರ್ ಅಲ್ಲ, ಲೀಡರ್ ಅವರು ನಮ್ಮ ಬಿಜೆಪಿದ್ದು ಲೀಡರ್ ಅಲ್ಲ. ಅವರ ಮಗ ಯಾವ ರೀತಿ ವರ್ತಿಸಿದ, ಏನು ಮಾಡಿದ, ಇವತ್ತಿಗೆ ಹ್ಯಾರಿಸಿಗೆ ತೆಗೆದು ಕಾಂಗ್ರೆಸ್ನಿಂದ ಹೊರಗೆ ಹಾಕಲಿಲ್ಲ ಅವರು. ಮೊನ್ನೆ ನಿಮ್ಮ ಸುವರ್ಣ ಟಿವಿಗೆ ಪ್ರತಿಭಾ ಕುಳಾಯಿ ಕೊಟ್ಟಿದ್ದಾರೆ, ನಾವಲ್ಲ ಕೊಟ್ಟದ್ದು ಅಲ್ಲ ಹೇಳಿದ್ದು. ಅದು ಸುಳ್ಳ ಏನೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರದ್ದೇ ಮುಖ ಕಾಣ್ತದೆ, ಅವರದ್ದೇ ಚಾನೆಲ್ನಲ್ಲಿ ಮಾತಾಡಿದ್ದಂತ ಕಾಣ್ತದೆ. ಶೋಕಾಸ್ ನೋಟಿಸ್ ಹೋಯ್ತು, ಇದು ಹೋಯ್ತು. ಇವರು ಏನಂತ ಕೇಳಿದ್ರೆ ಇವರಿಗೆ ಹೇಗಿದ್ದೇನೆ ಏನಂತ ಗೊತ್ತಿಲ್ಲ ಅಷ್ಟೇ, ನಾವೇನು ಹೇಳಲಿಕ್ಕಿಲ್ಲ. ಎಲ್ಲವೂ ದಿನ ಬಂದಾಗೆ ಅದಕ್ಕೆ ಉತ್ತರ ಕೊಡ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ವಿರಾಮದ ಬಳಿಕ ಟ್ವೀಟ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಗತಾನೆ ಮಾತಾಡ್ತಾ ಇದ್ದಾಗ ಈಗ ಯಾವೆಲ್ಲ ರೀತಿಯಾದಂತಹ ಟ್ವೀಟ್ಗಳು ರಾಜಕೀಯ ಪಾಳ್ಯದಲ್ಲಿ ನಡೀತಾ ಇದೆ. ಈಗ ಒಂದು ಕಡೆ ಯಡಿಯೂರಪ್ಪನವರು ಕಾಂಗ್ರೆಸ್ ಪರವಾಗಿ ಒಂದು ಟ್ವೀಟ್ ಅನ್ನು ಕೊಟ್ಟರೆ, ಈಗ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಪಕ್ಷದವರೇ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ಈಗ ನಮ್ಮ ಜೊತೆ ಶೇಖರ್ ಪೂಜಾರಿ ಅವರೇ, ಈಗ ಟ್ವಿಟ್ಟಿನ ಮಾತುಗಳಿದೆ. ಈಗ ನಿನ್ನೆ ಅಷ್ಟೇ ಬಿಡುಗಡೆಯಾದಂತಹ ಯಡಿಯೂರಪ್ಪನವರ ಟ್ವೀಟ್ಗಳು ಕೂಡ ಸ್ವಲ್ಪ ಲೇಟ್ ಆಗಿ ಒಂದು ಸಾರ್ವಜನಿಕರಿಗೆ ತಲುಪುವಾಗ ಸ್ವಲ್ಪ ಮಟ್ಟಿನ ತಡವಾಯಿತು. ಅದರಲ್ಲಿ ಕೂಡ ಕಾಂಗ್ರೆಸ್ ಅನ್ನು ದೂಷಣೆ ಮಾಡಲಾಯಿತು. ಆದ್ರೆ ಈ ರಾಜಕೀಯದಲ್ಲಿ ಈಗ ಬೇಕಿತ್ತ ಅಂತ ಹೇಳಿ ಇವರಿಗೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರಕ್ಕೋಸ್ಕರ ಮಾಡಿದ್ರ ಅಥವಾ ಏನು ಅಂತ ಹೇಳಿ? ಪ್ರಚಾರಕ್ಕೋಸ್ಕರವೇ ಮಾಡೋದು, ಬೇರೆ ಏನು ಅವರಿಗೆ ಕೆಲಸ ಇಲ್ಲ. ಇನ್ನೊಂದು, ಈಗ ಅವ್ರು ಹೇಳಿದ್ರು ವೀರಶೈವ ಮತ ಅಂತ. ವಿರೋಧ ಪಕ್ಷದಲ್ಲಿದ್ದಾಗ ವೀರಶೈವ ಮತ ಬೇರೆನೆ ಆಗ್ಬೇಕು ಅಂತ ಹೋರಾಟದ ಮತ ಮಾಡಿದ್ರೆ ಅವರು ಹೋರಾಟ ಮಾಡಿದ್ದಾರೆ. ಈಗ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ನಡೆಸ್ತಾ ಇದೆ, ಹಾಗಾಗಿ ಬೇಡ. ಅಷ್ಟು ಮಾತ್ರ ಅಲ್ಲ, ಕೆಜೆಪಿ ಪಕ್ಷ ಕಟ್ಟಿದಂತ ಸಂದರ್ಭದಲ್ಲಿ ಅವರು ಟಿಪ್ಪು ಸುಲ್ತಾನ್ ಪೇಟೆ ಇಟ್ಟು ಎಲ್ಲ ಭಯಂಕರ ಮಾಡಿ ಈಗ ವಿರೋಧಿಸ್ತಾರೆ. ಟಿಪ್ಪು ಆಚರಣೆ ಬೇಡ, ಈಗ ಬೇಡ ಅಂದ್ರೆ ಇವರಿಗೆ ವಿರೋಧ ಪಕ್ಷವಾಗಿ ಚುನಾವಣೆಗೆ ಏನೂ ವಿಷಯವಿಲ್ಲ. ಒಂದೇ ವಿಷಯ ಅಂತ ಕೇಳಿದ್ರೆ ಯುವಕರನ್ನ, ಹಿಂದೂಗಳನ್ನ ಭಾವೋದ್ವೇಗಕ್ಕೆ ಒಳಪಡಿಸಿ ಅವರನ್ನ ಮನಸ್ಸು ಹಾಳು ಮಾಡಿ ಏನಾದ್ರೂ ಒಂದು ಕೋಮು ಗಲಭೆ ಸೃಷ್ಟಿಸುವಂತಹ ಒಂದು ಹುನ್ನಾರ. ಇದು ಜನತೆಗೆ ಅರ್ಥ ಆಗ್ಬೇಕು. ನಾನು ಹೇಳುದಷ್ಟೇ, ಎಲ್ಲ ಯುವಕರು ಪ್ರಶ್ನೆ ಮಾಡಬೇಕು, ಎಲ್ಲ ಹಿಂದೂಗಳು ಪ್ರಶ್ನೆ ಮಾಡಬೇಕು. ನಮ್ಮನ್ನು ರಾಜಕೀಯವಾಗಿ ಇವರು ಉಪಯೋಗಿಸ್ತಾರೆ ವಿನಃ ನಮಗೆ ಯಾವುದೇ ಪ್ರಯೋಜನ ಬಿಜೆಪಿಯಿಂದ ಇಲ್ಲ. ನುಡಿದಂತೆ ಅವರು ನಡೆದಿಲ್ಲ. ಚುನಾವಣೆಗೆ ಪ್ರಚಾರ ಬರೋರಲ್ಲಿ ಕೇಳ್ಬೇಕು ಜನ, ನೀವು ನುಡಿದದ್ದು ಎಲ್ಲಿ ಹೋಯ್ತು? ನಮಗೆ ಕೊಟ್ಟಂತಹ ಭರವಸೆಗಳು ನೀವು ಈಡೇರಿಸಿದ್ದೀರಾ? ನೀವು ಕಾಳಧನ ಅಂತ ಹೇಳಿದ್ರಿ. 400 ಮಂದಿಯ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಹಣವನ್ನ ಉಳಿಸುವುದಕ್ಕೋಸ್ಕರ, ಅವರನ್ನು ಬಚಾವ್ ಮಾಡುವುದಕ್ಕೋಸ್ಕರ 125 ಕೋಟಿ ಜನರನ್ನ ಮಾರ್ಗದ ಬದಿಯಲ್ಲಿ ಕ್ಯೂವಲ್ಲಿ ATM ಮುಂದೆ ನಿಲ್ಲಿಸಿದ್ರು. ಜನ ಇದನ್ನು ಕೇಳಬೇಕು. ನೀವು ಕಾಳಧನ ಅಂತ ಹೇಳಿದ್ರಿ, ಈ ನೋಟ್ ಬ್ಯಾನ್ ಮಾಡಿದ್ರಿ, ಡಿಮಾನಿಟೈಸೇಷನ್ ಮಾಡಿದ ನಂತರ ಏನು ಪ್ರಯೋಜನ ಆಯಿತು? ಆನ್ ದ ಡೇ ಆಫ್ ಡಿಮಾನಿಟೈಸೇಷನ್ 15.44 lakh crore ಇತ್ತು ಟ್ರಾನ್ಸಾಕ್ಷನ್. Out of that 15.28 lakh crore come into the back to the circulation. ಆಯ್ತಲ್ಲ? ಸೊ ಹೀಗಾಗಿದ್ದಾಗ ಇದರಿಂದ ಏನ್ ಲಾಭ ಆಗಿದೆ? 16,000 ಕೋಟಿ ಲಾಭ ಆಗಿದೆ. ಆದ್ರೆ ಪ್ರಿಂಟಿಂಗ್ ಕಾಸ್ಟ್ 21,000 ಅಂಡ್ ಟ್ರಾನ್ಸ್ಪೋರ್ಟೇಷನ್ ಟುಗೆದರ್ ಆಗಿದೆ. ಇಷ್ಟಾಗುವಾಗ ಲಾಭ ಏನಾಗಿದೆ ಜನತೆಗೆ? ಏನಾಗಲಿಲ್ಲ. ಆದ್ದರಿಂದ ಇವರು ಕೇಳಬೇಕು, ಏನು ನಿಮ್ಮ ಮನ್ ಕಿ ಬಾತ್, ಏನು ನಿಮ್ಮ ದಿಲ್ ಕಿ ಬಾತ್? ಹಮಾರ ಮನ್ ಕಿ ಬಾತ್ ಆಪ್ ಸುನೋ ಅಂತ ಜನತೆ ಕೇಳಬೇಕು. ನಮಗೆ ನೀವು ಕೊಡ್ಬೇಕಾದನ್ನು ಕೊಡಿ, ಮತ್ತೆ ನಾವು ನಿಮಗೆ ಮತ ಹಾಕ್ತೇವೆ ಅಂತ ಹೇಳಿ ಆಟೋಮ್ಯಾಟಿಕ್ ಅವರ ಹಿಂದುತ್ವ ಎಲ್ಲ ನಿಲ್ತದೆ, ಕೋಮು ಘರ್ಷಣೆ ನಿಲ್ತದೆ, ಎಲ್ಲ ಜನಶಾಂತಿಯಲ್ಲಿ ನಿಲ್ತಾರೆ. ಇದು ಆಗ್ಬೇಕು. ಶೇಖರ್ ಪೂಜಾರಿ ಅವರು, ಈಗ ನಿನ್ನೆ ಯಡಿಯೂರಪ್ಪನವರೊಂದು ಹೇಳಿಕೆಯನ್ನು ಕೊಟ್ಟರು. ಪ್ರತಿಯೊಬ್ಬನ ಮೇಲೆ 43,000 ಸಾಲವನ್ನು ಸಿದ್ದರಾಮಯ್ಯನವರು ಹೊರಿಸಿದ್ದಾರೆ. ಯಾಕಂತ ಹೇಳಿದ್ರೆ 2013 ಮತ್ತು 14ನೇ ಸಾಲಲ್ಲಿರುವಾಗ 1.39 ಲಕ್ಷ ಕೋಟಿಯಷ್ಟು ಸಾಲ ಇತ್ತು. ಆಗ ಬಿಜೆಪಿ ಆಡಳಿತ ಇತ್ತು, ಅದನ್ನ ಒಪ್ಪಿಕೊಂಡಿದ್ದಾರೆ. ಆದ್ರೆ ಈಗಿನ ಪ್ರಸ್ತುತದಲ್ಲಿ 2017-18 ಸಾಲಿನಲ್ಲಿ ಈಗ 2.86 ಲಕ್ಷ ಕೋಟಿಯಷ್ಟು ಸಾಲವನ್ನು ಹೊರಿಸಿದ್ದಾರೆ. ಹಾಗಾದ್ರೆ ಸಾಲವನ್ನೇ ಹೊರಿಸುವಂತ ಸರ್ಕಾರ ಇದಾಗಿದೆಯಾ ಅಂತ ಹೇಳಿ? ಖಂಡಿತವಾಗಿ ಇಲ್ಲ.
ನಾವು ಸಾಲ ನಾವು ಮಾಡಿದ್ದು ಯಾರಿಗೋಸ್ಕರ ಮಾಡಿದ್ದು? ಬಡವರ ಚಿಂತನೆಗೋಸ್ಕರ. ಹಾಗಾದ್ರೆ ಸಾಲ ಮಾಡಿದ್ದಂತೂ ಸತ್ಯ. ಮಾಡಿದ್ದು ನಮ್ಗೆ ಅಭಿವೃದ್ಧಿಗೆ ಹಣ ಬೇಡವೇ? ಅಭಿವೃದ್ಧಿಗೋಸ್ಕರ ಜನರ ಹಣವನ್ನ ಯಾಕೆ ಬಳಸ್ತೀರಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಅಂತ ನಾವು ಹೇಳುದಲ್ಲ. ನೋಡಿ, ಕೇಂದ್ರ ಸರ್ಕಾರ ನಮಗೆ ಏನು ನಮ್ಮ ಶೇರ್ ಕೊಡ್ಬೇಕಿತ್ತು ಅದನ್ನು ಸರಿಯಾಗಿ ಕೊಡ್ತಾ ಇಲ್ಲ. ನಮ್ದು ಟ್ಯಾಕ್ಸ್ ಕಟ್ಟಿದಂತ ಹಣ ಅವರು ಕೇಳ್ತಾರೆ, ನೀವು ಲೆಕ್ಕ ಕೊಡಿ ಅಂತ. ಯಾವ ಲೆಕ್ಕ ಕೊಡಬೇಕು? ನಾವು ಟ್ಯಾಕ್ಸ್ ಕಟ್ಟಿದಂತ ಹಣ ಅವರು ನಮಗೆ ಕೊಡಬೇಕು. ದಿಸ್ ಅವರ್ ರೈಟ್. ದಿಸ್ ಇಸ್ ವಾಟ್ ಸಿಎಂ ಸಿದ್ದರಾಮಯ್ಯ ಆಲ್ಸೋ ಸೇಸ್. ಇವರು ಅದನ್ನು ಕೊಡುವುದಿಲ್ಲ. ಬದಲಾಗಿ ನೋಡಿ, ಮೊನ್ನೆ ರೈತರು 50,000 ತನಕ ನಾವು ಲೋನ್ ಮನ್ನಾ ಮಾಡಿದೆವು. 8,161 ಕೋಟಿ ಸಾಲವನ್ನು ಮನ್ನಾ ಮಾಡಿದೆವು. ನಾವು ಕನಿಷ್ಠ 10-15 ಬಾರಿ ಮುಖ್ಯಮಂತ್ರಿಗಳು ಸರ್ವಪಕ್ಷ ನಿಯೋಗವನ್ನು ಡೆಲ್ಲಿಗೆ ಕೊಂಡೊಯ್ತು. ಏನು ಮಾಡಿದ್ರು ಪ್ರಧಾನಮಂತ್ರಿ ಅವರು? ಕೊಟ್ರ? ಇಲ್ಲ. ಓನ್ಲಿ ಮನ್ ಕಿ ಬಾತ್ ಇಂದ ಕೆಲಸ ಆಗುದಿಲ್ಲ ಸ್ವಾಮಿ. ನೀವು ಕೋಟಿ ಲೂಟಿ ಮಾಡಿ ಅವರನ್ನು ವಿದೇಶಕ್ಕೆ ಕಳಿಸ್ತೀರಿ. ಬಡವರ ಪರ ಮಾತಾಡಿ, ಬಡವರಿಗೆ ಕೊಡಿ. ನಾವು 42,000 ಲೋನ್ ಮಾಡಿ ನಮ್ಗೆ ಬೇಜಾರಿಲ್ಲ. ನಾವು ಬಡವರಿಗೋಸ್ಕರ ಮಾಡಿದ್ದೇವೆ, ಅವರ ಸೇವೆಗೋಸ್ಕರ ಮಾಡಿದ್ದೇವೆ. ಇದರಲ್ಲಿ ತಪ್ಪೇನು? ಸಂಜಯ್ ಪ್ರಭು ಅವರು ಈಗ ಇವರು ಹೇಳಿದ್ರು, ಮಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪರು ಕೊಟ್ಟದ್ದೆಷ್ಟು ಮತ್ತೆ ಸಿದ್ದರಾಮಯ್ಯ ಕೊಟ್ಟದ್ದು ಎಷ್ಟು ಅಂತ. ನೀವು ಪಾಪ ಶೇಖರ್ ಪೂಜಾರಿ ಹತ್ರ ಕೇಳೋದು ಬೇಡ, ನೀವೊಂದು ಲೋಬೋಗೊಂದು ಕ್ವಶನ್ ಹಾಕಿ, ಬೇರೆ ಏನು ಬೇಡ. ಯಾರ ಎಷ್ಟು ಕೊಟ್ಟಿದ್ದಾರೆ ಅಂತ. ಮೊನ್ನೆವರೆಗೆ ಬಿಲ್ ಪೇಮೆಂಟ್ ಆಗ್ತಾ ಇರೋದು ಯಡಿಯೂರಪ್ಪರು ಆ ದಿನ ಕೊಟ್ಟದ್ದೇ ಹಣ. ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾಲದಲ್ಲಿ ಜಗದೀಶ್ ಶೆಟ್ಟರ್ ಇರ್ಬೋದು, ಡಿ ವಿ ಅವರು ಇರ್ಬೋದು, ಇವರು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಇವರ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾರೆ. ಅರ್ನ ಕಾಲ ಎಂಚಿನ ಬರೋಂದಿತ್ತನು ಮಾರೈತೆ ದಾಲಲ ಬರ್ಪೂಜೆ ಅಂತ. ಯಾಕೆ? ಎಲ್ರಿಗೂ ಗೊತ್ತಿದ್ದ ವಿಷಯ. ಇನ್ನೊಂದು ಸ್ಮಾರ್ಟ್ ಸಿಟಿ ಯಾರು ಕೊಟ್ಟದ್ದು? ನಾವೇನಿಲ್ಲ, ಹೋಲ್ಡಿಂಗ್ ಲೋಗೋ ಅವರು ಹಾಕ್ತಾ ಇದ್ದಾರೆ. ಇನ್ನೊಂದು 25 ಹೆಚ್ಚು ಹಾಕೋರು ಅವರು, ನಾನು ಸ್ಮಾರ್ಟ್ ಮಾಡ್ತೇನೆ ಅಂತ. ಆ ಸ್ಮಾರ್ಟ್ ಸಿಟಿಯಿಂದ ಬಂದ ಹಣ ಸಹ ಕರೆಕ್ಟಾಗಿ ಉಪಯೋಗ ಆಗ್ತಾ ಇಲ್ಲ. ನಿಮ್ಗೆ ಗೊತ್ತಿರಲಿ, ಕೇಂದ್ರ ಸರ್ಕಾರ ಕಳಿಸ್ಬೋದು, ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡೋದು ರಾಜ್ಯ ಸರ್ಕಾರ ಅಂತ ಗೊತ್ತಿರಬೇಕು ನಮಗೆ. ನಾವು ಏನು ಕಳಿಸ್ಲಿ, ಸ್ಮಾರ್ಟ್ ಸಿಟಿ ಮಾಡಿ ಏನು ಮಾಡಿ, ಇವರು ಯಾವ ರೀತಿ ಮಾಡಬೇಕು ಏನಂತೆಲ್ಲ ಕಲ್ಲು ಹಾಕೋದು, ತೆಂಗಿನಕಾಯಿ ಹೊಡೆಯುವುದು, ಇಂಥದ್ದು ಕೆಲಸ ನಡೀತಾನೆ ಇರ್ತದೆ. ನಿಮ್ಮ ಮೊನ್ನೆ ಪಿಲಿಕುಳದಲ್ಲಿ ಇರ್ಬೋದು, ಅಲ್ಲವೇ ಅಲ್ಲ ಹೇಳಿದ್ರು, ನಾವು ಆರ್ಗ್ಯೂ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ವಿವೇಕಾನಂದ ಲೆದರ್ ಇದು ಇತ್ತಲ್ಲ, ಅದನ್ನು ಜಗದೀಶ್ ಶೆಟ್ಟರ್ ಇರುವಾಗ ಅದಕ್ಕೆ ಫಂಡ್ ಕೊಟ್ಟು ಅದನ್ನು ಮಾಡಿದ್ದು. ಆದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಹ ಫಂಡ್ ಕೊಟ್ಟಿದೆ. ನಾವು ಹಾಗೆ ನಾವೇ ಮಾಡಿದ್ದಂತ ಹೇಳುದಿಲ್ಲ. ಆಗ ಪ್ರಾರಂಭ ಮಾಡಿ ಅದಕ್ಕೊಂದು ಫಂಡ್ ಕೊಟ್ಟಿತ್ತು. ಇವರು ಏನ್ ಹೇಳಿದ್ರು, ನಾವು ಮಾಡಿದ್ದೇವೆ ಅಂತ ಹೇಳ್ತಾರೆ. ಇವರು ಕಾಲದಲ್ಲಿ ಸರ್ಕಾರ ಕೈಯಲ್ಲಿದೆ, ಇವರು ಹೇಳಿದ್ರಲ್ಲಿ ಏನು ನಾವು ಭಯಂಕರ ಗಡಿಬಿಡಿ ಮಾಡುವುದಿಲ್ಲ. ಆದ್ರೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳುದು ಇವರಿಗೆ ಸ್ವಲ್ಪ ಗೊತ್ತಿರಬೇಕು. ಕೇಂದ್ರವು ಕೊಡ್ತದೆ, ಕೊಡುದಿಲ್ಲ ಅಂತ ಏನಿಲ್ಲ. ಆದ್ರೆ ಸರಿಯಾಗಿ ಉಪಯೋಗ ಮಾಡುವುದು ಹೇಗೆ ಅಂತ ಹೇಳುದು ಸಿದ್ದರಾಮಯ್ಯರ ಕರ್ತವ್ಯ. ಸಿದ್ದರಾಮಯ್ಯರು, ನಾನೀಗ ಪುನಃ ಹೇಳಿದ್ರೆ, ಅಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ಆ ಇಂದಿರಾ ಕ್ಯಾಂಟೀನಿಗೆ ಎಷ್ಟು ಖರ್ಚಾಗಿದೆ ಮತ್ತೆ ಒಬ್ಬ ಕಾಂಟ್ರಾಕ್ಟರ್ ಹತ್ರ ಕೇಳಿ ನೀವು ಎಷ್ಟು ಅಂತ, ಇವರು ಡಬಲ್ ಬಿಲ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ಜೆಂಟಿಗೆ ಅಲ್ಲಿ ಈಗ ಅವರು ಆಗ್ತಾ ಉಂಟು. ಅದ್ರ ಗಡಿಬಿಡಿ ಇಲ್ಲ, ಅದು ಇನ್ನೊಂದು ಬರ್ತದೆ. ನಾನು ನಿಮ್ಗೆ ಕೆಲವು ವಿಷಯಗಳನ್ನು ಹೇಳಿದ್ದೆ. ಒಂದು ಬಿಲ್ಡಿಂಗಿಗೆ ಎಷ್ಟು ಬೀಳ್ತದೆ ಮತ್ತೆ ಅದಕ್ಕೆ ಇವರು ಎಷ್ಟು ಹೇಳಿದ್ದಾರೆ ಅಂತ ಹೇಳುದು. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಬಡವರ ಇದಕ್ಕೆ ಮಾಡಬೇಕಾದ್ರೆ ನಾವು ಎಲ್ಲಾ ಕಡೆಯಲ್ಲಿ ಸಹ ಆರ್ಥಿಕತೆ ಇದನ್ನೆಲ್ಲ ನೋಡಬೇಕು. ಪಬ್ಲಿಸಿಟಿಗೆ ಮಾತ್ರ ಮಾಡಿದ್ರೆ ಆಗುದಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯ ಸರ್ಕಾರ ಕೇವಲ ಒಂದು ಚುನಾವಣೆ ಇನ್ನೇನು ಬರ್ತಾ ಇದೆ, ತಮ್ಮ ಅಧಿಕಾರ ಅವಧಿ ಮುಗಿತಾ ಇದೆ, ಹಾಗಾಗಿ ಎಷ್ಟು ಬೇಕಾದ್ರೂ ರಾಜ್ಯದ ಜನರ ಮೇಲೆ ಸಾಲ ಹೊರಿಸಬಹುದು. ಅವರಿಗೆ ಸೈನ್ ತಗೊಳ್ಳೋದು ಬೇಡ ಅಲ್ಲ. ಈಗ ಜನರು ನಾವು ಸೈನ್ ಹಾಕುದು ಬೇಡ ಅಲ್ಲ ಲೋನಿಗೆ. ಲೋನ್ ಅವ್ರು ಮಾಡಿ ಇರುದಲ್ಲ ನಮ್ಮ ಮೇಲೆ. ಈಗ ನೀವು ಹೇಳಿದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೇಳುದು, ಇದರಲ್ಲಿ ಯಾರು ಬಿಜೆಪಿಯವರು ಹೇಳುದು ಅಲ್ಲ, ಕಾಂಗ್ರೆಸ್ನವರು ಹೇಳುದಲ್ಲ, ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡ್ತದೆ ಎಷ್ಟು ಅವರು ಲೋನ್ ಮಾಡಿ ಇಟ್ಟಿದ್ದಾರೆ ಅಂತ. ನಾಳೆ ಬಂದ ಸರ್ಕಾರ ಅದನ್ನು ತೀರಿಸಲೇಬೇಕು. ನಿಮ್ಗೆ ಗೊತ್ತಿರ್ಬೋದು, ತಂದೆಯವರು ಎಲ್ಲಾದ್ರೆ ಲೋನ್ ಮಾಡ್ಲಿ ಅಥವಾ ದುಡ್ಡು ಇಡ್ಲಿ ಅದು ಮಗನಿಗೆ ಬರುದು. ಲೋನ್ ಮಾಡಿದ್ರು ಇದು ಮಾಡಬೇಕು. ಯಾಕೆ ಲೋನ್ ಮಾಡಿದ್ದು ಅಂತ ಕೇಳಲಿಕ್ಕೆ ಆಗುದಿಲ್ಲ. ಹಾಗೆ ಇವರು ಸಾಲ ಮಾಡಿಕೊಂಡು ಏನು ಮಾಡಬೇಕು ಎಲ್ಲ ಗೊತ್ತುಂಟು ಇವರಿಗೆ. ಹೇಗೆ ತುಪ್ಪ ತಿನ್ನಿಸಬೇಕು, ಇದು ಮಾಡಬೇಕೆಲ್ಲ ಗೊತ್ತುಂಟು. ನಾವೇನು ಹೇಳುದಿಲ್ಲ. ಇನ್ನು ಸಮೇತ ಅಷ್ಟುಂಟು. 1 by 1 ಸ್ಟ್ಯಾಟಿಸ್ಟಿಕ್ಸ್ ಬರ್ತದೆ ನಿಮಗೆ. ಈಗ ನೀವು ಇದು ಪೇಪರ್ ಅಲ್ಲಿ ಬಂದದ್ದು. ಹಾಗಾದ್ರೆ ರಾಜ್ಯದ ಜನತೆ ಮೇಲೆ ಸಾಲವನ್ನು ಹೊರಿಸುವಂತದ್ದು ರಾಜ್ಯ ಸರ್ಕಾರದ ಅಭಿವೃದ್ಧಿನ ಅಂತ ಹೇಳಿ ನೋಡಿ. ಹಾಗೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಕ್ಕೆ ಕಷ್ಟ. ನೋಡಿ, ಅಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಆ ರೀತಿಯಾಗಿ ಒಂದು ಬೇರೆ ಯಾವ ಚೀಫ್ ಮಿನಿಸ್ಟರ್ ಇವರ ಕಾಂಗ್ರೆಸ್ನವರು ಹಾಗೆ ಮಾಡ್ಲಿಲ್ಲ. ಇದು ಫಸ್ಟ್ ಟೈಮ್ ಇಷ್ಟು ಸಾಲ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯದ ಬೊಕ್ಕಸದಲ್ಲಿ ಹಲವಾರು ಹಣಗಳಿದೆ. ಅದನ್ನು ಯಾವುದಕ್ಕೆ ಬೇಕೋ ಅಷ್ಟಷ್ಟೇ ಮೀಸಲಾಗಿಟ್ಕೊಂಡು ಅಭಿವೃದ್ಧಿಯನ್ನು ಮಾಡಬಹುದಿತ್ತು. ಆದ್ರೆ ಈಗ ಆ ಸಾಲವನ್ನು ಹೊರಿಸಿ ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಯಾಕೆ ಬೇಕಾಗಿತ್ತು? ಅವರಿಗೆ ಹೇಳ್ಬೋದಿತ್ತಲ್ವಾ, ರಾಜ್ಯದ ಬೊಕ್ಕಸದಲ್ಲಿ ಇಷ್ಟೇ ಇರುವಂತದ್ದು, ಇಲ್ಲಿಗೆ ಇಷ್ಟು ಮಾತ್ರ ನನ್ನಿಂದ ಸಾಧ್ಯವಾಗುವಂತದ್ದು. ಜಾಹೀರಾತು ನಿಲ್ಲಿಸಬಹುದಿತ್ತು. ಜಾಹೀರಾತು ಲಾಸ್ಟ್ ಲಿಮಿಟ್. ಜಾಹೀರಾತು ಎಂಬುದಕ್ಕೆ ಪುನಃ ನನ್ನ ಮೇಲೆ ಸಾಲ ಆಗ್ಲಿಕ್ಕೆ ನಾನು ರೆಡಿ ಇರುವುದಿಲ್ಲ. ಈಗ ಎಷ್ಟು ಜಾಹೀರಾತಿಗೆ ಹೋಗಿದೆ ಅಂತ ಹೇಳಿ ನಿಮಗೆ ಅಕೌಂಟಬಿಲಿಟಿ ಬರ್ತದೆ. ಎಷ್ಟು ಕೋಟಿ ಅಭಿವೃದ್ಧಿ ಅವರಿಗೆ ತೃಪ್ತಿ ಇದೆ ಅಂತ ಆದ್ರೆ ಜಾಹೀರಾತು ಬೇಕಿರ್ಲಿಲ್ಲ. ಈಗ ಕೇವಲ ರಾಜ್ಯದ ಜನತೆ ಮೇಲೆ ಸಾಲವನ್ನು ಹೊರಿಸಿ ತಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ದಾರಾ ಹೇಳಿ. ನಾನು ಆವಾಗಲೇ ಹೇಳಿದೆ ನೋಡಿ, ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಆದ್ರೂ ಸರಿ ಒಂದು ಮನೆ ಕಟ್ಟಬೇಕಾದ್ರೆ ಲೋನ್ ತಗೊಳ್ಳೇಬೇಕು, ಸಾಲ ಮಾಡ್ಲೇಬೇಕು.
ಹಾಗಂತ ಸಾಲ ಮಾಡದೇ ಇದ್ರೆ ಮನೆ ಕಟ್ಟಲಿಕ್ಕೆ ಆಗುದಿಲ್ಲ, ಡೆವಲಪ್ಮೆಂಟ್ ಮಾಡಕ್ಕೆ ಆಗುದಿಲ್ಲ. ಆದರೆ ಇದು ಎಲ್ಲವೂ ಒಂದು ನಿಯಮದಲ್ಲಿ ಇರಬೇಕು. ಆ ನಿಯಮದಲ್ಲಿ ನಾವು ಇದ್ದೇವೆ. ಆದರೆ ಬಿಜೆಪಿ ಅವರಿಗೆ ಬೇರೆ ಚುನಾವಣೆ ಇಶ್ಯೂ ಇಲ್ಲ. ಈಗ ನಾನು ಹೇಳೋದು, ಪ್ರಪಂಚದಾದ್ಯಂತ ಪ್ರಧಾನಿ ಅವರು ತಿರುಗಾಡ್ತಾ ಇದ್ದಾರೆ. ಏನು ಬೆನಿಫಿಟ್ ಆಯ್ತು? ಏನು ಬೆನಿಫಿಟ್ ಮಾಡಿದ್ರು? GDP ರೇಟ್ ಕೂಡ ಈಗ ನಿಮ್ಮ ಮನಮೋಹನ್ ಸಿಂಗ್ ಇರುವುದಕ್ಕಿಂತ ಹೆಚ್ಚಿತವಾಗಿ ಈಗ GDP ರೇಟ್ ಕೂಡ ಬದಲಾವಣೆ ಆಗಿದೆ. ಇದು ಎಲ್ಲ ಮೀಡಿಯಾ ಮ್ಯಾನಿಪ್ಯುಲೇಟೆಡ್. ನಾನು ಹೇಳೋದಲ್ಲ. ಸಿ ಇದು ಮೂಡೀಸ್ ರೇಟ್, ಇದು ಮೂಡೀಸ್ ರೇಟ್ ಅಲ್ಲ, ಮೋದಿಸ್ ರೇಟ್ ನನಗೆ ಗೊತ್ತಿಲ್ಲ. ಒಟ್ಟು ಇದು ಈಗಲೂ ಜನ ಹೇಳ ಮೋದಿ ಮೋದಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅದೇ ಮೋದಿಯ ಬಗ್ಗೆ ನಮ್ಗೆ ಏನು ವೈರತ್ವ ಇಲ್ಲ. 22 ರಾಜ್ಯಗಳು ಬಂದಿದೆ, ಅದು ಯಾವ ರೀತಿಯಾಗಿ ಅಂತ ಅದು ನಾನು ಅದರ ಬಗ್ಗೆ ನಾನು ಹೇಳ್ಬೇಕಾದ್ರೆ ಅದು ಇಲ್ಲ, ಸರಿ ಇಲ್ಲ, ಮೆಷಿನ್ ಸರಿ ಇಲ್ಲ, ಅದೆಲ್ಲ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದು ಕಾನೂನಿಗೆ ವಿರುದ್ಧ ಆಗ್ತದೆ. ಅದರ ಬಗ್ಗೆ ನಾವು ಮಿಷನ್ ಸರಿ ಇಲ್ಲ ಹೇಳಿಲ್ಲ, ನೀವು ಅದು ಕೇಳಲಿಲ್ಲ, ಕೇಳಬೇಕಿತ್ತು. ಈಗ ಹೇಳ್ತಾರೆ ಜನ, ಅದು ಈಗ ಬೈ ಎಲೆಕ್ಷನ್ ಅಲ್ಲಿ ಮೆಷಿನ್ ಸರಿ ಇರ್ತದೆ, ರಾಜ್ಯಸಭೆ ಚುನಾವಣೆಯಲ್ಲಿ ಅದು ವಿಧಾನಸಭೆ ಚುನಾವಣೆಯಲ್ಲಿ ಸರಿ ಇರುವುದಿಲ್ಲ. ಇದು ಉಂಟು. ಯಾಕಂದ್ರೆ they know how to, I am not supposed to talk in the media because ಅದು maybe a contempt of court whatever. So let me not talk on that aspect. But ಇದು their planned one. 282 ಇತ್ತು ಲೋಕಸಭಾ ಸೀಟ್, ಈಗ 270ಕ್ಕೆ ಬಂದಿದೆ. ಈಗ ನಿನ್ನೆ ನೋಡಿದ್ರೆ TDP ಅವರು ಈಗ ಅವರಿಂದ ಬ್ರೇಕ್ ಆಗಿದ್ದಾರೆ. ಈಗ ಎಲ್ಲ 22 ರಾಜ್ಯದಲ್ಲಿ ಬಂತು, ಬಟ್ ಈಗ ಆಟೋಮ್ಯಾಟಿಕ್ ಬ್ರೇಕ್ ಆಗ್ತಾರೆ. ನಾಗಾಲ್ಯಾಂಡ್ 2 ಸೀಟು ಇದ್ದು ಇದು ಅವರು ಸರ್ಕಾರ ಮಾಡಿದ್ರು 2 ಸೀಟು. ದಿಸ್ ಇಸ್ ದ ಮೋಸ್ಟ್ ಲೋವೆಸ್ಟ್ ನಂಬರ್. ಇದನ್ನು ಇಟ್ಕೊಂಡು ಮಾಡಿದ್ರು. ಮೇಜರ್ ಪಾರ್ಟಿಯಾಗಿ ನಾವು ಗೋವಾದಲ್ಲಿದ್ದೆವು, ಬಟ್ ನಮ್ಮನ್ನು ಮಾಡ್ಲಿಕ್ಕೆ ಬಿಡಲಿಲ್ಲ. ಮಣಿಪುರದಲ್ಲಿ ಮೇಜರ್ ಪಾರ್ಟಿಯಾಗಿ ನಾವಿದ್ದೆವು, ನಮ್ಮನ್ನು ಮಾಡ್ಲಿಕ್ಕೆ ಬಿಡಲಿಲ್ಲ. ಈಗ ಹಾಗೆ ಸೊ ದೇ ವಾಂಟ್ ಅ ನಂಬರ್ ಔಟ್ ಆಫ್ 25 ನಂಬರ್. ದಟ್ ಇಸ್ ದ ನಂಬರ್ ದೇ ವಾಂಟೆಡ್. ಆಯ್ತಲ್ಲ? ದರ್ ಇಸ್ ನೋ ಡೆಮೋಕ್ರಸಿ. Democracy has become destroyed. As a major party, they should have given an invite to that party. That is Congress party, but they not invited. Why? Because they want to form the government at the cost of whatever form. ನೀವು ಹೇಳ್ತಾ ಇದ್ದೀರಿ ಹಾಗಾದ್ರೆ ಬಿಜೆಪಿ ಕೆಲವು ತನ್ನ ಒಳಗಿಟ್ಕೊಂಡಿದ್ದ ಸೀಟನ್ನು ಈಗ ಕಳ್ಕೊಳ್ತಾ ಇದೆ. ಆದ್ರೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಇದ್ದಂತಹ ಶಾಸಕರು ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮೊನ್ನೆ ಇವರದ್ದು ಡೆಪಾಸಿಟ್ ಹೋಯ್ತು, ಇವರಿಗೆ ನೆನ್ಪುಂಟು. ನಾವು ಸೋತೇವು, ಬೇಜಾರೇ ಇಲ್ಲ. ಇವರು ಒಟ್ಟಿಗೆ ಡೆಪಾಸಿಟ್ ಹೋಯ್ತು ಇವರದ್ದು. ಪರವಾಗಿಲ್ಲ, ಡೆಪಾಸಿಟ್ ಇದ್ರೆ ನಮ್ಮ ಡೆಪಾಸಿಟ್ ಅದರಿಂದ ಗಳಿಸ್ತೇವೆ ಎಂಬ ಧೈರ್ಯ ನಮಗಿದೆ. 2019 ನಾವು ಖಂಡಿತವಾಗಿ ಗೆಲ್ತೇವೆ. ಈ ಅಬ್ಬರದ ಪ್ರಚಾರ ನಡೆಯುವುದಿಲ್ಲ. ಜನ ದಿಲ್ ಕಿ ಬಾತ್ ಮನ್ ಕಿ ಬಾತ್ ಅನ್ನು ಕೇಳುವುದಿಲ್ಲ. ಇನ್ನು ಅವರ ದಿಲ್ ಕಿ ಬಾತ್ ನಾವು ಕೇಳಬೇಕಾಗುತ್ತೆ. ಇಷ್ಟರವರೆಗೆ ನಾವು ನಂಬಿದ್ದೆವು. ನಾನು ಒಬ್ಬ ಅಭಿಮಾನಿ ಆಗಿದೆ, ಏನು ಇವರ ಮಾತಿನ ಶೈಲಿಗೆ ನಾನು ಸೊ ಹಿ ವಿಲ್ ಡೂ ಸಮಥಿಂಗ್ ಅಂತ. ಬಟ್ ಪೀಪಲ್ ನೌ ರೆಕಗ್ನೈಸ್ ಹಿ ಕ್ಯಾನ್ ನಾಟ್ ಡೂ ಎನಿಥಿಂಗ್. ದಿಸ್ ಈಸ್ ಟ್ರೂ. ಆದ್ದರಿಂದ ಖಂಡಿತವಾಗಿ ಜನ ಇದನ್ನು ತಿರಸ್ಕರಿಸ್ತಾರೆ. ಎಷ್ಟು ದಿವಸ ನೀರಿನ ಒಳಗೆ ಗುಳ್ಳೆ ಇರ್ಬೋದು, ಒಡೆಯುತ್ತದೆ, ಸತ್ಯ ಮೇಲೆ ಬಂದೇ ಬರ್ತದೆ. ಆದ್ದರಿಂದ ಜನ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಈಗ ನೋಡಿ, ರಾಮ ಮಂದಿರ ಅಂತ ಹೇಳಿದ್ರು, 25 ರಾಜ್ಯ ಅಂತ ಹೇಳಿದ್ರು. ರಾಮ ಮಂದಿರದಲ್ಲಿ ಉತ್ತರ ಪ್ರದೇಶದಲ್ಲಿ ಗವರ್ಮೆಂಟ್ ಇವತ್ತೇ ಉಂಟು, ಸ್ಟೇಟ್ ಆಸ್ ವೆಲ್ ಸೆಂಟ್ರಲ್. ವೈ ಕಾಂಟ್ ದೇ ಡೂ ಇಟ್? ದೇ ಡೋಂಟ್ ವಾಂಟ್ ಟು ಡೂ ಇಟ್ ಬಿಕಾಸ್ ದಟ್ ಮ್ಯಾಟರ್ ದೇ ವಾಂಟೆಡ್ ಟು ಲೈವ್. ಇದು ಚುನಾವಣೆ ವಿಷಯ ಆಗ್ಬೇಕು ಅವರಿಗೆ. 2019 ಮೊದಲಿಗೆ ಹೇಳ್ತಾರೆ, ನೋಡಿ ನೀವು ನನ್ನ ಮಾತನ್ನು. ದಿಸ್ ಇಸ್ ಯು ನೋಟ್ ದಿಸ್ ಪಾಯಿಂಟ್ ಬಿಕಾಸ್ ದೇ ವಾಂಟ್ ದ ಹಿಂದೂ ವೋಟ್ ಟು ಬಿ ಲೈವ್. ಹಿಂದೂಗಳನ್ನು ಏನಾದ್ರೂ ಮಾಡಿ ಕ್ಯಾಪ್ಚರ್ ಮಾಡಬೇಕು ಅಂತ, ಜನರನ್ನು ಭಾವೋದ್ವೇಗಕ್ಕೆ ಒಳಗಾಗಬೇಕು ಅಂತ. ಎಷ್ಟು ದಿವಸ ಇಂತ ನಡೀತಿದೆ ಸ್ವಾಮಿ ಇದು? ನಾವು ಜನರು ಬುದ್ಧಿವಂತರಾಗಬೇಕು. ಇಂಥದ್ದು ನಡೆಯಬಾರದು ಅಂತ ಆದ್ರೆ ನಾವು ಪ್ರಜ್ಞಾವಂತರಾಗಿ ನಮ್ಮ ತೀರ್ಮಾನವನ್ನು ಕೈಗೊಳ್ಳಿ ನೋಡಿ, ಆಗ ಸರಿ ಆಗ್ತದೆ. ಸಂಜಯ್ ಪ್ರಭು ಅವರೇ, ಕೊನೆಯದಾಗಿ ಏನು ಹೇಳ್ತೀರಾ? ಅಲ್ಲ, ನಾನೇನು ಹೇಳಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ನಾವು ಹಿಂದೂಗಳದ್ದು ಅಂತ ಹೇಳೋದು, ಮುಸ್ಲಿಮರು ಯಾರಾದ್ರೆ ತೀರಿ ಹೋದ್ರೆ ಅಥವಾ ಮುಸ್ಲಿಮರಿಗೆ ಏನಾದ್ರೆ ಅಟ್ಯಾಕ್ ಎಲ್ಲ ಆದ್ರೆ ಕಾಂಗ್ರೆಸ್ನವರು ಮಾತಾಡುದು ಇದೊಂದು ನಡೀತಾ ಇದ್ದೆ. ಯಾಕಂತ ಕೇಳಿದ್ರೆ ಅಲ್ಲಲ್ಲ ಹೌದೌದು, ಯಾರು ಮಾತಾಡುದಿಲ್ಲ. ಯಾಕಂತ ಕೇಳಿದ್ರೆ ಅದೊಂದು ಇವರಿಗೆ ಮಾತಾಡಿದ್ರೆ ರಾಜ್ಯಪತಿಯವರಿಗೆ ಬೇಜಾರಾಗ್ತದ ಅಂತ. ಯಾಕಂತ ಹೇಳಿದ್ರೆ 2 ಪಕ್ಷಗಳಿದೆ ಹಾಗಾದ್ರೆ. ಅಲ್ಲಲ್ಲ, ಡೆಫಿನೆಟ್ಲಿ. ಯಾಕಂದ್ರೆ ಇವರಿಗೆ ಗೊತ್ತಿರ್ಬೋದು, ಆ ದಿನ ನಕ್ಸಲೈಟ್ ಇದಕ್ಕೆ ಒಬ್ಬ ದನಕಳ್ಳನಿಗೆ ಮೊಯ್ದೀನ್ ಬಾವ ತೆಗೆದು ಒಂದು 10 ಲಕ್ಷ ಕೊಡಬೇಕು ಅಂತ ಹೇಳಿದ್ದು, ಇದು ಹೇಳಿದ್ದು. ಯಾಕಂತ ಕೇಳಿದ್ರೆ ಕಾಂಗ್ರೆಸ್ಸಿಗೆ ಯಾವಾಗಲೂ ಅಲ್ಪಸಂಖ್ಯಾತರದ್ದು ವೋಟ್ ಬೇಕಂತ ವೋಟ್ ಬ್ಯಾಂಕ್ ಅನ್ನು ಅವರು ಯಾವಾಗಲೂ ಶೇಖರ್ ಪೂಜಾರಿ ಅವರು ಏನೇ ಹೇಳಿ ಅದನ್ನು ಲೂಸ್ ಮಾಡಲಿಕ್ಕೆ ಅವರು ಜೀವಮಾನದಲ್ಲಿ ರೆಡಿ ಇಲ್ಲ. ನಿಮಗೆ ನೆನಪಿರ್ಬೋದು, ಇಲ್ಲಿಯ ಶಾಸಕರು ಇಲ್ಲಿ ಯಾರಿಗೆ ಬೇರೆಯವರಿಗೆ ಕೊಡುವುದಿಲ್ಲ. ನಿಮ್ಮ ಉತ್ತರವು ಅವರಿಗೆ ಕೊಡ್ತಾರೆ, ಆಚೆ ಖಾದರ್ ಅವರಿಗೆ ಕೊಡ್ತಾರೆ, ಅಲ್ಪಸಂಖ್ಯಾತರಿಗೆ ಎಷ್ಟಾಗ್ತದೆ ಅಷ್ಟು ಕೊಡ್ತಾರೆ. 1-2 ಅವರು ಕೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತುಂಟು, ಮೊನ್ನೆ ಮೇಯರ್ ಕೊಡ್ಲೇಬೇಕು ಅಂತ ಹೊರಟರು, ನಾಡ್ದು ಚುನಾವಣೆ ಬಂತಂತ ಇವರು ಸ್ವಲ್ಪ ಎಲ್ಲಿಯೋ ಹಿಂದೆ ಹೋದ್ರು. ಇಲ್ಲದಿದ್ರೆ ಅದನ್ನು ಕೊಡ್ತಾರೆ. ಯಾಕಂತ ಕೇಳಿದ್ರೆ ಅವರದ್ದು ಮೇನ್ ಅದೇ, ಬೇರೆ ಯಾವುದು ಅದರಲ್ಲಿ ಇಲ್ಲ ಅವರು. ಶೇಖರ್ ಪೂಜಾರಿ, ಕೊನೆಯದಾಗಿ ನೋಡಿ, ಈಗ ಹಿಂದೂಗಳು ಎಚ್ಚರಗೊಂಡಿದ್ದಾರೆ. ಹಿಂದೂಗಳು ಕಾಂಗ್ರೆಸ್ ಪರ ವಾಳ್ತಾ ಇದ್ದಾರೆ ಎಂಬಂತ
ಈಗ ಆ ಹೆದರಿಕೆ ಬಿಜೆಪಿಯವರಿಗೆ ಆಗಿದೆ. ಯಾಕೆಂತ ಕೇಳಿದ್ರೆ ಏನು ಅವರು ವಚನವನ್ನು ಕೊಟ್ಟಿದ್ದಾರೆ, ವಚನ ಭ್ರಷ್ಟರಾಗಿದ್ದಾರೆ. ಈಗ ಅವರು ಹೇಳಿದ್ರು ಹಿಂದೂಗಳ ಹತ್ಯೆ ಆದ ಕಾಂಗ್ರೆಸ್ ಪಕ್ಷ ಮಾತನಾಡುವುದಿಲ್ಲ ಅಂತ. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಹಿಂದೂ ಹತರಾಗಲಿ ನಾವು ಖಂಡಿಸ್ತೇವೆ. ಶರತ್ ಮಡಿವಾಳನ ಹತ್ಯೆಯನ್ನು ನಾವು ಖಂಡಿಸ್ತೇವೆ, ದೀಪಕ್ ರಾವ್ನ ಹತ್ಯೆಯನ್ನು ನಾವು ಖಂಡಿಸ್ತೇವೆ, ನಾವು ಬಶೀರ್ ಬೈಕಂಪಾಡ್ ಹತ್ಯೆಯನ್ನು ಖಂಡಿಸ್ತೇವೆ. ವಿ ಆರ್ ಸೀಯಿಂಗ್ ಆಸ್ ಅ ಹ್ಯೂಮನ್ ಬೀಯಿಂಗ್. ಎಲ್ಲವನ್ನು ಖಂಡಿಸ್ತೀರಿ. ಆದ್ರೆ ಬಂಟ್ವಾಳಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಬಂಟ್ವಾಳಕ್ಕೆ ಬರ್ತಾರೆ, ಆದ್ರೆ ದೀಪಕ್ ರಾವ್ನ ಮನೆಗೆ ಭೇಟಿ ನೀಡುವಂತ ಕಾರ್ಯವನ್ನು ಮಾಡ್ತಾ ಇಲ್ಲ. ಶರತ್ ಮಡಿವಾಳ ಅವರ ಮನೆಗೆ ಭೇಟಿ ನೀಡುವಂತ ಕಾರ್ಯವನ್ನು ಮಾಡುವುದಿಲ್ಲ, ಕೇವಲ ಪಕ್ಷದಲ್ಲಿ ಮಾತ್ರ ಖಂಡಿಸುವಂತದ್ದ. ಆಗಲ್ಲ. ಹಿಂದೂವಿನ ಹತ್ಯೆ ಆದ ಸಂದರ್ಭದಲ್ಲಿ ಮನೆಯವರ ಸಂತೃಪ್ತಿಗೊಳಿಸೋಕೋಸ್ಕರ ಆ ಮುಖ್ಯಮಂತ್ರಿ ಅವರು ಅಲ್ಲಿ ತನಕ ಬಂದು ಕೂಡ ಅವರು ಭೇಟಿಯನ್ನು ನೀಡುವುದಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ಟೆನ್ಷನ್ ಕ್ರಿಯೇಷನ್ ಇತ್ತು. ಅರ್ಥಾತ್ ಏನಿಲ್ಲಪ್ಪ, 2 ದಿನ ತೀರಿಯೋದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ, ಅವರು ಬರ್ಬೇಕಂತ ಹೇಳಿ, ಅವರಿಗೆ ಏನು ತೊಂದರೆ ಇಲ್ಲ ಇತ್ತು. ಆ ಸಂದರ್ಭದಲ್ಲಿ ಕಮ್ಯುನಲ್ ಇಲ್ಲಿ ವೈಲೆನ್ಸ್ ಇತ್ತು. ಆ ಕಾರಣದಾಗ ಮುಖ್ಯಮಂತ್ರಿ ಅವರಲ್ಲಿ ಭೇಟಿ ನೀಡಿಲ್ಲ. ಅನ್ಯಥಾ ಏನೂ ಕಾರಣ ಇಲ್ಲ. ನಾವು ಮುಖ್ಯಮಂತ್ರಿ ಆಗಲಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಲಿ, ನಾವು ಹಿಂದೂಗಳನ್ನು, ಮುಸ್ಲಿಮರನ್ನು, ಕ್ರಿಶ್ಚಿಯನ್ರನ್ನು ಎಲ್ಲರನ್ನು ಗೌರವದಿಂದ ಕಾಣ್ತೇವೆ. ನಮಗೆ ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು, ಇಲ್ಲಿ ಶಾಂತಿ ಯಾತ್ರೆ ಬೇಕೇ ಹೊರತಾಗಿ ಶವ ಯಾತ್ರೆ ನಮಗೆ ಬೇಡ. ಪೀಪಲ್ ಆಫ್ ದಕ್ಷಿಣ ಕನ್ನಡ ಆಯ್ತಲ್ಲ, ಎಲ್ರಿಗೂ ಬೇಕು ಅಂತ ಹೇಳಿ ಇವರು ಹೇಳ್ತಾರೆ. ಆದ್ರೆ ಎಲ್ಲಿ ನೋಡಿದ್ರು ಉದ್ಯೋಗಕ್ಕೆ ಕೈ ಹಾಕ್ತಾರೆ. ಈಗ ಮೊಯ್ದೀನ್ ಭಾವನವರ ಬಗ್ಗೆ ಮಾತಾಡಿದ್ರು, ಒಂದು ಟ್ಯೂನ್ ಈಗ ಮಾಡಿದ್ರಂತೂ ಅದಕ್ಕೆ ದೊಡ್ಡ ಇದು ಮಾಡಿದ್ರು. ಥ್ಯಾಂಕ್ ಯು ಶೇಖರ್ ಪೂಜಾರಿ ಅವರು ಮತ್ತು ಸಂಜಯ್ ಪ್ರಭು ಅವರು ಎಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಪಾಲ್ಪಡೆದಕ್ಕೆ ಧನ್ಯವಾದಗಳು. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನಷ್ಟು ಸಮಯಗಳು ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ರಾಜಕೀಯ ವಿಷಯವನ್ನು ತಂದಿಟ್ಟೆ ಅಂತ ಆದ್ರೆ ಚರ್ಚೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎರಡೂ ಪಕ್ಷದವರು ಕೂಡ ಒಪ್ಪಿಗೆಯನ್ನು ಸೂಚಿಸುವಂತಹ ಒಂದು ಮಾತುಗಳಿಲ್ಲ. ಯಾಕಂತ ಹೇಳಿದ್ರೆ ಒಂದು ಪಕ್ಷದ ಒಂದು ಆರೋಪ ಏನಿದೆ ಅದಕ್ಕೆ ಪ್ರತ್ಯಾರೋಪವಾಗಿ ಇನ್ನೊಂದು ಪಕ್ಷದವರು ಕೂಡ ಆರೋಪವನ್ನು ಮಾಡ್ತಾರೆ. ಇದು ಈ ಹೊತ್ತಿನ ಸುದ್ದಿ ಆಗಿತ್ತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.